Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಗುರುಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರಾರ್ಥನೆಯೊಂದಿಗೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇದೇ ತರಗತಿಯನ್ನು 31ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಯಾರಿಗಾದ್ರೂ ನೆನಪಿದೆಯಾ ಹಿಂದಿನ ಶ್ಲೋಕದಲ್ಲಿ ಏನು ಓದಿದ್ವಿ ಅಂತ? ಯಾರಾದ್ರೂ ಸಮರೈಸ್ ಮಾಡ್ಲಿಕ್ಕಾಗತ್ತಾ? ಯಾರ ಪ್ರಾರ್ಥನೆಯನ್ನು ನಾವು ಓದ್ತಾ ಇದ್ವಿ? ಹರೇ ಕೃಷ್ಣ. ಯಾವ ಪ್ರಾರ್ಥನೆಯನ್ನು ಓದ್ತಾ ಇದ್ವಿ? ಯಾರು ಮಾಡ್ತಾ ಇದ್ದಾರೆ ಈ ಪ್ರಾರ್ಥನೆಗಳನ್ನ? ಹರೇ ಕೃಷ್ಣ. ಈ ಪ್ರಾರ್ಥನೆಗಳನ್ನು ಯಾರು ಮಾಡ್ತಾ ಇದ್ದಾರೆ? ನಾವು ಓದ್ತಾ ಇದೀವಲ್ಲ, 34, 35, 36 ಓದಿದೀವಲ್ಲ, ಈಗ 37 ಓದ್ತಿದೀವಿ. ಸೊ ಈ ಪ್ರಾರ್ಥನೆಗಳನ್ನು ಯಾರು ಮಾಡ್ತಾ ಇದ್ದಾರೆ? ಚಿತ್ರಕೇತು ಮಹಾರಾಜಂದು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಮಾತ್ರ ಇಲ್ಲೇ ಬರೆದಿದೆಯಲ್ಲ ಮೇಲ್ಗಡೆನೆ, ಚಿತ್ರಕೇತು ಮಹಾರಾಜರು ಅಂತ. ಚಿತ್ರಕೇತು ಮಹಾರಾಜರು ಪರಮಪ್ರಭುವನ್ನು ಕಂಡು ನಂತರ ಈ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಚಿತ್ರಕೇತುವಿನ ಕಥೆ ಗೊತ್ತಿದೆಯಲ್ಲ ನಿಮ್ಗೆಲ್ಲ. ಚಿತ್ರಕೇತುವಿನ ಮಗನನ್ನು ಅವರ ರಾಣಿಯರು ಸಾಯಿಸ್ತಾರೆ. ಆಮೇಲೆ ಚಿತ್ರಕೇತು ಅಳ್ತಾ ಇರ್ತಾನೆ. ಆಮೇಲೆ ನಾರದ ಮಹರ್ಷಿಗಳು ಚಿತ್ರಕೇತುವಿನ ಮಗನನ್ನು ಕರ್ಕೊಂಡ್ ಬರ್ತಾರೆ. ಸೊ ಆಗ ಅವನು ಮಹಾರಾಜನ ಚಿತ್ರಕೇತುವಿನ ಒಂದು ಭ್ರಮೆಯನ್ನು ನಿವಾರಿಸಿ ಹೊರಟೋಗ್ತಾನೆ. ಆಮೇಲೆ ಚಿತ್ರಕೇತು ಮಹಾರಾಜನಿಗೆ ಭಗವಂತನ ದರ್ಶನವಾಗುತ್ತೆ ನಾರದರ ಕೃಪೆಯಿಂದಾಗಿ. ಸೊ ಅದರಿಂದ ಪ್ರಭು ಚಿತ್ರಕೇತು ಮಹಾರಾಜನು ಅದರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಓದ್ಲಿಕ್ಕೆ ಇಷ್ಟ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ಫಸ್ಟ್ ನಾನು ಓದ್ತೇನೆ, ಆಮೇಲೆ ರಿಪೀಟ್ ಮಾಡೋಣ ಎಲ್ಲರೂ. ಶ್ಲೋಕವನ್ನು ರಿಪೀಟ್ ಮಾಡಿ ಎಲ್ಲರೂ. ಶಿತ್ಯಾದ್ವೀರೇಶ ಕಿಲಾವೃತಃ ಎಲ್ರು ಹೇಳಿ. 7-8 ಜನ ಇದ್ದೀರಿ ಕ್ಲಾಸ್ ಅಲ್ಲಿ, ಯಾರು ಮಾತಾಡ್ತಾ ಇಲ್ಲ. ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ರಿಪೀಟ್ ಮಾಡಿ.
ಎಲ್ಲರೂ ದಯವಿಟ್ಟು ರಿಪೀಟ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಕ್ಲಾಸಲ್ಲಿ. ಇಲ್ಲಾಂದ್ರೆ ಸುಮ್ಮನೆ ನಾವು ಕತೆ ಕೇಳ್ಕೊಂಡು ಹೋದ್ರೆ ಏನು ಸುಖ ಇಲ್ಲ. ಕ್ಷಿತ್ಯಾದಿವೀರೇಶ ಕಿಲಾವೃತಃ ಕ್ಷಿತ್ಯಾದಿಭಿರೇಶ ಕಿಲಾವೃತಃ ಸಪ್ತಬಿದರ್ಶ ಗುಣೋತ್ತರೈರಂಡಕೋಶಃ ಸಪ್ತಬಿದರ್ಶ ಗುಣೋತ್ತರೈರಂಡಕೋಶಃ ಯತ್ರ ಪತತ್ಯನುಕಲ್ಪಃ ಯತ್ಯಪತತ್ಯನುಕಲ್ಪಃ ಸಹಾಂಡಕೋಟಿಕೋಟಿಭಿಸ್ತದನಂತಃ ಕ್ಷಿತ್ಯಾದಿಭಿರೇಶ ಕಿಲಾವೃತಃ ಸಪ್ತಬಿರ್ದಶ ಗುಣೋತ್ತರೈರಂಡಕೋಶಃ ಯತ್ರ ಪತತ್ಯನುಕಲ್ಪಃ ಸಹಾಂಡಕೋಟಿಕೋಟಿಭಿಸ್ತದನಂತಃ ಸಹಾಂಡಕೋಟಿಕೋಟಿಭಿಸ್ತದನಂತಃ ಕ್ಷಿತಿ ಆದಿಭಿಃ ಭೂಮಿಯೇ ಪ್ರಧಾನವಾದ ಭೌತಿಕ ಪ್ರಪಂಚದ ಘಟಕಗಳಿಂದ ಭೂಮಿಯೇ ಪ್ರಧಾನವಾದ ಭೌತಿಕ ಪ್ರಪಂಚದ ಘಟಕಗಳಿಂದ ಏಷಃ ಇದು ಕಿಲಾವೃತ ಆವೃತವಾಗಿದೆ. ಸಪ್ತಭಿಃ ಏಳರಿಂದ ದಶಗುಣ ಉತ್ತರೈಃ ಮುಂದಿನವು ಹಿಂದಿನಕ್ಕಿಂತ 10 ಪಟ್ಟು ಹೆಚ್ಚುತ್ತಾ ಅಂಡಕೋಶಃ ಮೊಟ್ಟೆ ಆಕಾರದ ವಿಶ್ವವು ಯತ್ರ ಇದರಲ್ಲಿ ಪತತಿ ಬೀಳುವುದು ಅಣುಕಲ್ಪಃ ಸೂಕ್ಷ್ಮಾಣುಸದೃಶವಾದ ಸಹಾಂಡಕೋಟಿಭಿಃ ಕೋಟಿ ವಿಶ್ವಗಳೊಂದಿಗೆ ಸಹಾಂಡಕೋಟಿಭಿಃ ಕೋಟಿ ವಿಶ್ವಗಳೊಂದಿಗೆ ತತ್ ಆದ್ದರಿಂದ ಅನಂತಃ ನೀನು ಕರೆಯಲ್ಪಟ್ಟಿರುವೆ ಅಂತ್ಯವಿಲ್ಲದವನು. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ ಕಿ ಜೈ. ಮತ್ತು ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನದ ಎಲ್ಲ ಪ್ರಭುಜಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಭಾವಾರ್ಥವನ್ನು ಓದೋಣ. ಅನುವಾದ. ಪ್ರತಿಯೊಂದು ಬ್ರಹ್ಮಾಂಡವು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸಮಗ್ರ ಶಕ್ತಿ ಮತ್ತು ಮಿಥ್ಯಾಹಂಕಾರವೆಂಬ 7 ಪದಗಳನ್ನು ಹೊಂದಿದೆ. ಇವುಗಳಲ್ಲಿ ಒಂದೊಂದು ಹಿಂದಿನದಕ್ಕಿಂತ 10 ಪಟ್ಟು ವಿಸ್ತಾರವಾದದ್ದು. ಈ ಜಗತ್ತೇ ಅಲ್ಲದೆ ಲೆಕ್ಕಕ್ಕೆ ಸಿಕ್ಕದಷ್ಟು ಜಗತ್ತುಗಳಿವೆ. ಅವು ಸೀಮಾ ಅತೀತವೆನ್ನುವನ್ನಷ್ಟು ಬೃಹತ್ತಾದವುಗಳಾದರೂ ನಿನ್ನ ಮಟ್ಟಿಗೆ ಅಣುಗಳಂತೆಯೇ ಚಲಿಸುತ್ತವೆ. ಆದ್ದರಿಂದ ನಿನ್ನನ್ನು ಸೀಮಾತೀತ, ಅನಂತ ಎಂದು ಕರೆಯುತ್ತಾರೆ. ಈಗ ರಿಪೀಟ್ ಮಾಡೋಣ. ಅನುವಾದ. ಪ್ರತಿಯೊಂದು ಬ್ರಹ್ಮಾಂಡವು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸಮಗ್ರ ಶಕ್ತಿ ಮತ್ತು ಮಿಥ್ಯಾ ಅಹಂಕಾರವೆಂಬ 7 ಪದರಗಳನ್ನು ಹೊಂದಿದೆ. ಇವುಗಳಲ್ಲಿ ಒಂದೊಂದು ಹಿಂದಿನದಕ್ಕಿಂತ 10 ಪಟ್ಟು ವಿಸ್ತಾರವಾದದ್ದು. ಈ ಜಗತ್ತೇ ಅಲ್ಲದೆ
ಲೆಕ್ಕಕ್ಕೆ ಸಿಕ್ಕದಷ್ಟು ಜಗತ್ತುಗಳಿವೆ. ಲೆಕ್ಕಕ್ಕೆ ಸಿಕ್ಕದಷ್ಟು ಜಗತ್ತುಗಳಿವೆ. ಅವು ಸೀಮಾ ಅತೀತವೆನ್ನುವಷ್ಟು ಅವು ಸೀಮಾ ಅತೀತವೆನ್ನುವಷ್ಟು ಬೃಹತ್ತಾದವುಗಳಾದರೂ ಬೃಹತ್ತಾದವುಗಳಾದರೂ ನಿನ್ನ ಮಟ್ಟಿಗೆ, ಅಂದರೆ ಶ್ರೀಕೃಷ್ಣನ ಮಟ್ಟಿಗೆ, ಪರಮಪ್ರಭುವಿನ ಮಟ್ಟಿಗೆ, ನಿನ್ನ ಮಟ್ಟಿಗೆ ಅಣುಗಳಂತೆಯೇ ಚಲಿಸುತ್ತವೆ. ನಿನ್ನ ಮಟ್ಟಿಗೆ ಅಣುಗಳಂತೆಯೇ ಚಲಿಸುತ್ತವೆ. ಆದ್ದರಿಂದ ಆದ್ದರಿಂದ ನಿನ್ನನ್ನು ಸೀಮಾತೀತ, ಅನಂತ ಎಂದು ಕರೆಯುತ್ತಾರೆ. ನಿನ್ನನ್ನು ಸೀಮಾತೀತ ಅನಂತ ಎಂದು ಕರೆಯುತ್ತಾರೆ. ಯಾರು ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಶ್ರುತಿ ಮಾತಾಜಿನ ಓದ್ತೀರಾ? ಓದಿ ಮಾತಾಜಿ. ಬ್ರಹ್ಮ ಸಂಹಿತೆಯು 5.48 ಹೀಗೆಂದು ಹೇಳುತ್ತದೆ: ಯಸ್ಯೈಕ ನಿಶ್ವಸಿತ ಕಾಲಂ ಅಥಾವಲಂಬ್ಯ ಜೀವಂತಿ ಲೋಮ ವಿಲಜಾ ಜಗದಂಡನಾಥಃ ವಿಷ್ಣುರ್ಮಹಾನ್ ಸ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಮಹಾವಿಷ್ಣುವು ಭೌತಿಕ ಸೃಷ್ಟಿಯ ಮೂಲ. ಅವನು ಕಾರಣ ಸಾಗರದಲ್ಲಿ ಪವಡಿಸಿರುವನು. ವಿಷ್ಣುವು ನಿದ್ರಿಸುವಾಗ ಅವನ ನಿಶ್ವಾಸದಲ್ಲಿ ಕೋಟಿಗಟ್ಟಲೆ ಬ್ರಹ್ಮಾಂಡಗಳು ಉದಿಸುತ್ತವೆ. ಉಚ್ಛ್ವಾಸದಲ್ಲಿ ಇವೆಲ್ಲವೂ ಲಯವಾಗುತ್ತವೆ. ಈ ಮಹಾವಿಷ್ಣುವು ವಿಷ್ಣುವಿನ ಅಥವಾ ಗೋವಿಂದನ ಸ್ವಾಂಶದ ಒಂದು ಅಂಶ. ಯಸ್ಯ ಕಲಾ ವಿಶೇಷ. ಕಲಾ ಎನ್ನುವ ಶಬ್ದವು ವಿಷ್ಣುವಿನ ಸ್ವಾಂಶದ ಒಂದು ಸ್ವಾಂಶವನ್ನು ಸೂಚಿಸುತ್ತದೆ. ಕೃಷ್ಣ ಅಥವಾ ಗೋವಿಂದನಿಂದ ಬಲರಾಮನ ವಿಸ್ತರಣೆ ಉಂಟಾಗುತ್ತದೆ. ಬಲರಾಮನಿಂದ ಸಂಕರ್ಷಣ, ಸಂಕರ್ಷನಿಂದ ನಾರಾಯಣ, ನಾರಾಯಣನಿಂದ ಎರಡನೆಯ ಸಂಕರ್ಷಣ, ಅವನಿಂದ ಮಹಾವಿಷ್ಣುವಿನ ವಿಸ್ತರಣೆ, ಮಹಾವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣು. ಈ ಕ್ಷೀರೋದಕಶಾಹಿ ವಿಷ್ಣುವು ಎಲ್ಲ ಬ್ರಹ್ಮಾಂಡಗಳನ್ನು ನಿಯಂತ್ರಿಸುತ್ತಾನೆ. ಇದರಿಂದ ಅನಂತ ಅಥವಾ ಅಪರಿಮಿತ ಎನ್ನುವ ಶಬ್ದದ ಅರ್ಥವೇನಿರಬಹುದೆಂಬುದು ಅಂದಾಜಿಗೆ ಬರಬಹುದು. ಭಗವಂತನ ಅಸ್ತಿತ್ವ ಮತ್ತು ಅವನ ಅಪರಿಮಿತ ಶಕ್ತಿಯನ್ನು ಕುರಿತು ಏನೆಂದು ಹೇಳೋಣ? ಜಗತ್ತನ್ನು ಮುಸುಕಿರುವ ಹೊದಿಕೆಗಳನ್ನು ಕುರಿತು ಈ ಶ್ಲೋಕವು ವರ್ಣಿಸುತ್ತದೆ. ಸಪ್ತಭಿರ್ ದಶಗುಣೋತ್ತರೈರ್ ಅಂಡಕೋಶಃ. ಭೂಮಿಯು ಮೊದಲನೆಯ ಹೊದಿಕೆ, ಎರಡನೆಯದು ಜಲ, ಅಗ್ನಿಯು ಮೂರನೆಯ ಹೊದಿಕೆ, ನಾಲ್ಕನೆಯದು ವಾಯು, ಆಕಾಶವು ಐದನೆಯದು, ಆರನೆಯದು ಸಮಗ್ರ ಭೌತಿಕ ಶಕ್ತಿ ಮತ್ತು ಏಳನೆಯದು ಮಿಥ್ಯಾ ಅಹಂಕಾರ. ಭೂಮಿಯಿಂದ ಮೊದಲಾಗಿ ಮುಂದೆ ಬರುವ ಪ್ರತಿ ಹೊದಿಕೆಯು ಹಿಂದಿನದಕ್ಕಿಂತ 10 ಪಟ್ಟು ಬೃಹತ್ತಾದುದು. ಹೀಗಾಗಿ ಪ್ರತಿಯೊಂದು ಬ್ರಹ್ಮಾಂಡವು ಎಷ್ಟು ಮಹತ್ತರವಾದುದೆಂಬುದನ್ನು ನಾವು ಊಹಿಸಿಕೊಳ್ಳಬಹುದು. ಇಷ್ಟಲ್ಲದೆ ಕೋಟಿಗಟ್ಟಲೆ ಬೇರೆ ಬ್ರಹ್ಮಾಂಡಗಳಿವೆ. ಭಗವದ್ಗೀತೆಯಲ್ಲಿ 10.42 ಸ್ವತಃ ಕೃಷ್ಣನೇ ಹೇಳಿರುವಂತೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ ವಿಷ್ಟಭ್ಯಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಆದರೆ ಅರ್ಜುನನೇ, ಎಲ್ಲದರ ಸವಿಸ್ತಾರವಾದ ಜ್ಞಾನದ ಅಗತ್ಯವಾದರೂ ಏನಿದೆ? ನನ್ನದೊಂದು ಏಕಾಂಶದಿಂದ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸುತ್ತೇನೆ ಮತ್ತು ಧಾರಣ ಮಾಡುತ್ತೇನೆ. ಈ ಭೌತಿಕ ಜಗತ್ತು ಭಗವಂತನ ಶಕ್ತಿಯ 4ರಲ್ಲಿ 1 ಭಾಗದಷ್ಟನ್ನು ಮಾತ್ರ ಅಭಿವ್ಯಕ್ತಿಸುತ್ತದೆ. ಆದುದರಿಂದಲೇ ಭಗವಂತನನ್ನು ಅನಂತ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 38 ನೋಡೋಣ. ಎಲ್ಲರೂ ರಿಪೀಟ್ ಮಾಡಿ. ವಿಷಯತ್ರಶೋ ನರಪಶವೋ. ವಿಷಯಾತೃಷೋ ನರ ಪಶುವೋ. ಎಲ್ಲರೂ ರಿಪೀಟ್ ಮಾಡಿ ದಯವಿಟ್ಟು. ವಿಷಯತ್ರಶೋ ನರಪಶವೋ. ವಿಷಯತೃಷೋ ನರಪಶವೋ. ಯ ಉಪಾಸತೆ ವಿಭೂರ್ತಿನಾಂ ಪರಂ ತ್ವಾಂ. ಯಾ ಯಾ ಉಪಾಸತೆ ವಿಭೂತಿನಾಂ ಪರಂ ತ್ವಾಂ. ಯ ಉಪಾಸತೆ ವಿಭೂರ್ತಿನಾ ಪರಂ ತ್ವಾಂ. ಯಾ ಉಪಾಸತೆ ವಿಭೂತಿನಾಂ ಪರಂ ತ್ವಾಂ. ತೇಷಾಮಾಶೀಷ ಈಶಾ. ತೇಷಾಮಾಶೀಷ ತೇಷಾಮಾಶೀಷ ಈಶಾ. ತೇಷಾಮಾಶೀಷ ಈಶಾ. ತದನು ವಿನಶ್ಯಂತಿ ಯಥಾ ರಾಜಕುಲಂ. ತದನು ತದನು ವಿಚಿಂತ್ಯ ಯಥಾ ರಾಜಕುಲಂ. ವಿಷಯತ್ರಶೋ ನರಪಶವೋ. ವಿಷಯಾತೃಷೋ ನರಪಶವೋ. ಯ ಉಪಾಸತೆ ವಿಭೂತಿರ್ನ ಪರಂ ತ್ವಾಂ.
या उपासते विभूतिनं परं त्वाम् तेषामाशीष ईशा तेषामाशीष ईशा तदनु विनश्यन्ति यथा राजकुलम् तदनु विनन्ति यथा राजकुलम् ಶಬ್ದಗಳ ಅರ್ಥಗಳನ್ನು ನೋಡೋಣ. ವಿಷಯತ್ರಶಯ ಇಂದ್ರಿಯ ಸುಖಾಭಿಲೇಷೆಯಿಂದ ಬಾಯಾರಿದ ವಿಷಯತೃಷಃ ಇಂದ್ರಿಯ ಸುಖಾಭಿಲೇಷೆಯಿಂದ ಬಾಯಾರಿದ ನರಪಶವಃ ಮನುಷ್ಯರೆಂಬ ಪ್ರಾಣಿಗಳು ನರಪಶವಃ ನರಪಶವಃ ಮನುಷ್ಯರೆಂಬ ಪ್ರಾಣಿಗಳು ಯಾರು ಯಾರು ಉಪಾಸತೆ ತುಂಬ ತಳಕಿನಿಂದ ಪೂಜಿಸುವವರು ಉಪಾಸತೆ ತುಂಬಾ ತಳಕಿನಿಂದ ಪೂಜಿಸುವವರು ವಿಭೂತಿ ಪರಮಪ್ರಭುವಿನ ಸಣ್ಣ ಅಂಶಗಳನ್ನು ಅಂದರೆ ದೇವತೆಗಳನ್ನು ವಿಭೂತಿ ವಿಭೂತಿ ಪರಮ ಪ್ರಭುವಿನ ಸಣ್ಣ ಅಂಶಗಳನ್ನು ದೇವತೆಗಳನ್ನು ನ ಪರಂ ತ್ವಾಂ ಪರಮಶ್ರೇಷ್ಠನಾದ ನಿನ್ನನ್ನಲ್ಲ ನ ಪರಮ ಶ್ರೇಷ್ಠನಾದ ನಿನ್ನನ್ನಲ್ಲ ತೇಷಾಂ ಅವರ ತೇಷಾಂ ಅವರ ಆಶೀಷಃ ಆಶೀರ್ವಾದಗಳು ಆಶೀಷಃ ಆಶೀರ್ವಾದಗಳು ಈಶಾ ಏ ಪರಮ ನಿಯಾಮಕನೇ ಈಶಾ ಈಶಾ ಏ ಪರಮ ನಿಯಾಮಕನೇ ತತ್ ಅನು ಅವರ ದೇವತೆಗಳು ಅವರ ಅನಂತರದಲ್ಲೇ ತತ್ತನು ಅವರ ದೇವತೆಗಳು ಅಂತರದಲ್ಲಿ ಅನಂತರದಲ್ಲೇ ಅವರ ಅನಂತರದಲ್ಲಿ ಅಂದ್ರೆ ದೇವತೆಗಳು ಯಾವಾಗ ಅಂತ್ಯವಾಗ್ತಾರೆ ಅವರ ಅಂತ್ಯದಲ್ಲೇ ಅವರು ಏನು ವರಗಳನ್ನು ಕೊಡ್ತಾರೆ ಅವರು ದೇವತೆಗಳು ಅಂತ್ಯವಾದ ತಕ್ಷಣ ಆ ವರಗಳು ಮುಗಿದೋಗ್ಬಿಡ್ತವೆ. ಸೊ ವಿನಶ್ಯಂತಿ ನಾಶವಾಗುತ್ತವೆ ಅಂದ್ರೆ ನಾಶವಾಗ್ತವೆ, ಅವರು ಕೊಡುವ ವರಗಳೆಲ್ಲ ನಾಶವಾಗುತ್ತೆ. ವಿನಶ್ಯಂತಿ ನಾಶವಾಗುತ್ತವೆ. ವಿನಶ್ಯಂತಿ ನಾಶವಾಗುತ್ತವೆ. ಯಥಾ ರಾಜಕುಲಂ ರಾಜರ ಆಶ್ರಿತರೋ ಹೇಗೋ ಹಾಗೆ ಯಥಾ ರಾಜಕುಲಂ ರಾಜರ ಆಶ್ರಿತರು ಹೇಗೋ ಹಾಗೆ ರಾಜನ ಆಡಳಿತವು ನಾಶವಾದ ಬಳಿಕ ರಾಜನ ಆಡಳಿತವು ನಾಶವಾದ ಬಳಿಕ ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ್ ಕಿ ಜೈ. ಅನಂತ ಕೋಟಿ ವೈಷ್ಣವರಂದಕ್ಕೆ ಜೈ. ಹರೇ ಕೃಷ್ಣ. ಹೇ ಪರಮೋನ್ನತನಾದ ಭಗವಂತನೇ, ಇಂದ್ರಿಯ ಸೃಷ್ಟಿಗಾಗಿ ಹಾತೊರೆಯುವ ಬುದ್ಧಿಶೂನ್ಯರಾದ ಜನರು ನಾನಾ ದೇವತೆಗಳನ್ನು ಪೂಜಿಸುತ್ತಾರೆ. ಇಂತಹವರು ಮನುಷ್ಯ ರೂಪದ ಪಶುಗಳಿಗಿಂತ ಉತ್ತಮರೇನಲ್ಲ. ಪಾಶವಿ ಪ್ರವೃತ್ತಿಗಳ ಕಾರಣ ಈ ಜನ ನಿನ್ನ ಆರಾಧನೆಯಲ್ಲಿ ವಿಫಲರಾಗುತ್ತಾರೆ. ಬದಲಿಗೆ ಗಣನೆಗೆ ಬಾರದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ದೇವತೆಗಳು ನಿನ್ನ ಭವ್ಯತೆಯ ಸಣ್ಣ ಕಿಡಿಗಳಲ್ಲದೆ ಬೇರೇನಲ್ಲ. ಇಡೀ ಬ್ರಹ್ಮಾಂಡವು ಲಯವಾದಾಗ ಅಧಿಕಾರದಲ್ಲಿಲ್ಲದ ದೊರೆಯ ಉದಾತ್ತ ವ್ಯಕ್ತಿತ್ವದಂತೆ ದೇವತೆಗಳು ಮತ್ತು ಅವರ ಕೊಟ್ಟ ವರಗಳು ಲಯವಾಗುತ್ತವೆ. ರಿಪೀಟ್ ಮಾಡೋಣ. ಹೇ ಪರಮೋನ್ನತನಾದ ಭಗವಂತನೇ, ಪರಮೋನ್ನತನಾದ ಭಗವಂತನೇ, ಇಂದ್ರಿಯ ಸೃಷ್ಟಿಗಾಗಿ ಹಾತೊರೆಯುವ ಬುದ್ಧಿಶೂನ್ಯರಾದ ಜನರು ನಾನಾ ದೇವತೆಗಳನ್ನು ಪೂಜಿಸುತ್ತಾರೆ. ಇಂತಹವರು ಮನುಷ್ಯ ರೂಪದ ಪಶುಗಳಿಗಿಂತ ಉತ್ತಮರೇನಲ್ಲ. ಮನುಷ್ಯ ರೂಪದ ಪಶುಗಳಿಗಿಂತ ಉತ್ತಮರೇನಲ್ಲ. ಪಾಶವಿ ಪ್ರವೃತ್ತಿಗಳ ಕಾರಣ ಈ ಜನ ನಿನ್ನ ಆರಾಧನೆಯಲ್ಲಿ ವಿಫಲರಾಗುತ್ತಾರೆ. ಬದಲಿಗೆ ಗಣನೆಗೆ ಬಾರದ ದೇವತೆಗಳನ್ನು ಪೂಜಿಸುತ್ತಾರೆ. ಗಣನೆಗೆ ಬಾರದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ದೇವತೆಗಳು ನಿನ್ನ ಭವ್ಯತೆಯ ಸಣ್ಣ ಕಿಡಿಗಳಲ್ಲದೆ ಬೇರೇನಲ್ಲ. ನಿನ್ನ ಭವ್ಯತೆಯ ಸಣ್ಣ ಕಿಡಿಗಳಲ್ಲದೆ ಬೇರೇನಲ್ಲ. ಈ ಇಡೀ ಬ್ರಹ್ಮಾಂಡವು ಲಯವಾದಾಗ ಅಧಿಕಾರದಲ್ಲಿಲ್ಲದ ದೊರೆಯ ಉದಾತ್ತ ವ್ಯಕ್ತಿತ್ವದಂತೆ ದೇವತೆಗಳು ಮತ್ತು ಅವರು ಕೊಟ್ಟ ವರಗಳು ಲಯವಾಗುತ್ತವೆ. ಯಾರು ಓದ್ತೀರಾ ಇವಾಗ ಭಾವಾರ್ಥವನ್ನು? ನಾನು ಓದ್ತೀನಿ ಗುರುಜಿ. ಓದಿ ಮಾತಾಜಿ. ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ.
ಕಾಮೈಸ್ತೈಸ್ತೈರ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ಎಂದು ಭಗವದ್ಗೀತೆಯು 7ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಹೇಳುತ್ತದೆ. ಲೌಕಿಕ ಅಪೇಕ್ಷೆಗಳಿಂದ ವಿಕಾರಗೊಂಡ ಮನಸ್ಸಿನ ಜನ ದೇವತೆಗಳಿಗೆ ಶರಣಾಗುತ್ತಾರೆ. ಅದೇ ರೀತಿ ಈ ಶ್ಲೋಕವು ದೇವತೋಪಾಸನೆಯನ್ನು ಖಂಡಿಸುತ್ತದೆ. ದೇವತೆಗಳ ಬಗೆಗೆ ಗೌರವ ಭಾವವೇನೋ ಸರಿಯೇ, ಆದರೆ ಅವರು ಪೂಜಾರ್ಹರಲ್ಲ. ದೇವತೆಗಳನ್ನು ಪೂಜಿಸುವವರ ಬುದ್ಧಿಮತ್ತೆಯೇ ಕಳೆದು ಹೋಗುವುದು. ಋತಜ್ಞಾನ, ಈ ಇಡೀ ಜಗತ್ತಿನ ವ್ಯಕ್ತ ರೂಪವು ಲಯವೊಂದುವುದು. ಅದರ ಜೊತೆಗೆ ಇಲಾಖಾ ಮುಖ್ಯಸ್ಥರೂ ಆಗಿರುವ ದೇವತೆಗಳು ಲಯ ಹೊಂದುವರು. ಇದು ದೇವತೆಗಳನ್ನು ಪೂಜಿಸುವವರಿಗೆ ತಿಳಿಯದು. ದೇವತೆಗಳು ಲಯ ಹೊಂದಿದಾಗ ಅವರು ಬುದ್ಧಿಹೀನರಿಗೆ ಕೊಟ್ಟ ವರಗಳೂ ಲಯವಾಗುವವು. ಆದುದರಿಂದ ಭಕ್ತನಾದವನು ದೇವತೆಗಳನ್ನು ಪೂಜಿಸಿ ಪ್ರಾಪಂಚಿಕ ಸಂಪತ್ತುಗಳನ್ನು ಅಪೇಕ್ಷಿಸಬಾರದು. ಇದಕ್ಕೆ ಪ್ರತಿಯಾಗಿ ಭಗವಂತನ ಸೇವೆಯಲ್ಲಿ ನಿರತನಾದರೆ ಅವನ ಸಕಲಾಪೇಕ್ಷೆಗಳನ್ನು ಭಗವಂತನು ಈಡೇರಿಸುವೆನು. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಲೌಕಿಕ ಅಪೇಕ್ಷೆಗಳಿಂದ ತುಂಬಿದವನಾಗಲಿ, ಇಂತಹ ಅಪೇಕ್ಷೆಗಳಿಲ್ಲದವನಾಗಲಿ, ಮುಕ್ತಿ ಬಯಸುವವನಾಗಲಿ, ವಿಶಾಲ ಬುದ್ಧಿಯ ವ್ಯಕ್ತಿಯು ಪರಿಪೂರ್ಣನಾದ ದೇವೋತ್ತಮ ಪರಮಪುರುಷನನ್ನು ಎಲ್ಲಾ ಬಗೆಯಿಂದಲೂ ಪೂಜಿಸಬೇಕು. ಭಾಗವತ 2.3.10. ಇದು ಪರಿಪೂರ್ಣನಾದ ವ್ಯಕ್ತಿಯ ಕರ್ತವ್ಯವಾಗಿರುತ್ತದೆ. ಮನುಷ್ಯ ರೂಪವನ್ನು ಹೊಂದಿದ್ದು ಕಾರ್ಯತಃ ಪಶುವಿನಂತೆ ವರ್ತಿಸುವವರನ್ನು ನರಪಶು ಅಥವಾ ದ್ವಿಪಾದ ಪಶು, 2 ಕಾಲಿನ ಪ್ರಾಣಿ ಎಂದು ಕರೆಯಲಾಗಿದೆ. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತನಲ್ಲದ ಮನುಷ್ಯನನ್ನು ನರಪಶು ಎಂದು ಕರೆದು ಖಂಡಿಸಿರುವುದಾಗಿದೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಶ್ಲೋಕ 37 ಪ್ರಾರಂಭ ಮಾಡೋಣ. ಕ್ಷಿತ್ಯಾದಿಭಿರೇಶ ಕಿಲಾವೃತಃ ಸಪ್ತಭಿರ್ದಶ ಗುಣೋತ್ತರೈರಂಡಕೋಶಃ ಯತ್ರ ಪತತ್ಯಣುಕಲ್ಪಃ ಸಹಾಂಡಕೋಟಿ ಕೋಟಿಭಿಸ್ತದನಂತಃ. ಪ್ರತಿಯೊಂದು ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ ಜಯವಾಗಲಿ. ಪ್ರತಿಯೊಂದು ಬ್ರಹ್ಮಾಂಡವು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸಮಗ್ರ ಶಕ್ತಿ ಮತ್ತು ಮಿಥ್ಯಾ ಅಹಂಕಾರ ಈ ರೀತಿಯಾಗಿ 7 ಪದರಗಳನ್ನು ಹೊಂದಿದೆ. ಅದರಲ್ಲಿ ಒಂದೊಂದು ಹಿಂದಿನದಕ್ಕಿಂತ ಅಂದ್ರೆ ಜಲ ಏನಿದೆ, ಜಲ ಭೂಮಿಗಿಂತ 10 ಪಟ್ಟು ದಪ್ಪನಾದ ಒಂದು ಪದರ, ಮತ್ತು ಅಗ್ನಿ ಜಲಕ್ಕಿಂತ 10 ಪಟ್ಟು ಹೆಚ್ಚಿನದು. ಅಂದ್ರೆ ಅಗ್ನಿ ಭೂಮಿಗಿಂತ 100 ಪಟ್ಟು ಹೆಚ್ಚಿನ ಒಂದು ವಿಸ್ತಾರವನ್ನು ಹೊಂದಿದೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಭೂಮಿಯಿಂದ ಪ್ರಾರಂಭವಾಗಿ ಮಿಥ್ಯಾ ಅಹಂಕಾರ, ಅಂದ್ರೆ ಅಹಂಕಾರ ನೋಡಿ ಎಲ್ಲದಕ್ಕಿಂತ ದೊಡ್ಡದು. ಈ ಮಿಥ್ಯಾಹಂಕಾರ ನೋಡಿ ನಮ್ದು, ಇದು ಎಲ್ಲಕ್ಕಿಂತ ದೊಡ್ಡದು. ಇದು ಎಷ್ಟು ಸಾರಿ ಭೂಮಿಗಿಂತ ಜಲ 10, ಜಲಕ್ಕಿಂತ ಅಗ್ನಿ 10, ಮತ್ತು ಅಗ್ನಿಗಿಂತ ವಾಯು 10, ವಾಯುಗಿಂತ ಆಕಾಶ 10, ಮತ್ತು ಆಕಾಶಕ್ಕಿಂತ ಸಮಗ್ರ ಶಕ್ತಿ 10, ಸಮಗ್ರ ಶಕ್ತಿಗಿಂತ ಮಿಥ್ಯಾಹಂಕಾರ ಇದು ಅದಕ್ಕಿಂತನೂ 10. ಅಂದ್ರೆ ಭೂಮಿ ಇಂಟು 10⁻⁷ ಅಷ್ಟು ದೊಡ್ಡ ಒಂದು ಅಹಂಕಾರದ ಒಂದು ಪದರವನ್ನು ನಾವು ಹೊಂದಿದ್ದೇವೆ. ಆದ್ದರಿಂದನೇ ನಮಗೆ ಕೃಷ್ಣನ ದರ್ಶನ ಆಗ್ತಾ ಇಲ್ಲ, ಮತ್ತು ಕೃಷ್ಣನ ನಾಮವನ್ನು ಕೂಡ ನಾವು ಸರಿಯಾಗಿ ಬಾಯಲ್ಲಿ ತಗೊಳಕ್ ಬರ್ತಾ ಇಲ್ಲ. ಯಾಕಂದ್ರೆ ಈ ರೀತಿಯಾಗಿ 7 ಪದರ, ಈ 6 ಪದಗಳನ್ನು ಸುಲಭವಾಗಿ ದಾಟಿ ಹೋಗ್ಬೋದು, ಆದ್ರೆ ಈ 7ನೇ ಪದರ ಇದೆಯಲ್ಲ, ಇದು ತುಂಬಾ ದೊಡ್ಡದಾದ ಪದರ, ಮತ್ತು ಇದು ನಾವೇ ಮಾಡ್ಕೊಂಡಿರೋದು ಮಿಥ್ಯಾ ಅಹಂಕಾರ ಎನ್ನುವ ಪದರ ಇದು. ಇವುಗಳಲ್ಲಿ ಈ ಪದರಗಳು ಈ ಜಗತ್ತೇ ಇಲ್ಲದೆ ಈ ರೀತಿಯಾಗಿ ಲೆಕ್ಕಕ್ಕೆ ಸಿಗದಷ್ಟು ಕೋಟಿ ಲಕ್ಷ ಕಟ್ಟಲೆ ಜಗತ್ತುಗಳಿದ್ದಾವೆ. ಅದು ಎಷ್ಟು ಅಂದ್ರೆ ಬ್ರಹ್ಮಾಂಡಗಳಿದ್ದಾವೆ. ಅದು ಎಷ್ಟು ಬ್ರಹ್ಮಾಂಡಗಳಿದ್ದಾವೆ ಅದು ಉತ್ಪತ್ತಿ ಮಾಡಿರುವ ಕೃಷ್ಣನಿಗೆ ಮಾತ್ರ ಗೊತ್ತು, ಮಿಕ್ಕ ಯಾರಿಗೂ ಗೊತ್ತಿಲ್ಲ ಎಷ್ಟು ಬ್ರಹ್ಮಾಂಡಗಳಿವೆ ಅಂತ ಹೇಳಿ. ಅವು ಸೀಮೆಗೆ ಅತೀತ, ಅಂದ್ರೆ ನಮ್ಮ ಸೀಮಾ ಅತೀತವಾಗಿರುವ, ಕೃಷ್ಣನ ಸೀಮೆಗೆ ಅತೀತವಾಗಿರುವಂಥದ್ದಲ್ಲ. ನಮ್ಮ ಮಾನಸಿಕ ಊಹಾಪೋಹಕ್ಕೆ ಏನಿದೆ, ನಾವು ಬಾವಿ ಕಪ್ಪೆ ತರ ಇದೀವಿ, ನಮ್ಗೆ ಏನು ಗೊತ್ತಿಲ್ಲ. ಬಾವಿ ಎಷ್ಟಿದೆಯೋ ಅಷ್ಟೇ ನಮ್ಗೆ ಗೊತ್ತಿರೋದು. ಸೊ ಆತರ ಎಷ್ಟೋ ಸಮುದ್ರಗಳು, ಅಷ್ಟು ದೊಡ್ಡ ಸಮುದ್ರಗಳಿದ್ದಾವೆ, ಅದು ನಮ್ಗೆ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಎಷ್ಟೋ ಸೀಮೆ ನಮಗೆ ಊಹಿಸಿಕೊಳ್ಳಕ್ಕೆ ಸಾಧ್ಯವಾಗದಷ್ಟು ಬೃಹತ್ತಾದವುಗಳಾದರೂ ಭಗವಂತನ ಮಟ್ಟಿಗೆ, ಕೃಷ್ಣನ ಮಟ್ಟಿಗೆ ಅಣುಗಳಂತೆ ಚಲಿಸುತ್ತೆ. ಅಂದ್ರೆ ಒಂದು ಆಟಮ್ ಅಷ್ಟೇ, ಒಂದು ಅಣು ಅಷ್ಟೇ. ಸೊ ಉದಾಹರಣೆಗೆ ನಾವು ಈಗ ನಮ್ಮ ಲೆಕ್ಕಕ್ಕಿಲ್ಲದಷ್ಟು ನಮ್ಮ ದೇಹದಲ್ಲಿ ಅಣುಗಳಿದ್ದಾವೆ. ಸೊ ಇಂತಹ ಕೋಟಿ ಲಕ್ಷಾಂತರ ಕೋಟಿ ಲೆಕ್ಕಕ್ಕಿಲ್ಲದಷ್ಟು ಇನ್ಫೈನೈಟ್ ಅಂತ ಏನ್ ಹೇಳ್ತಾರೆ. ಸೊ ಲೆಕ್ಕಕ್ಕಿಟ್ಟಷ್ಟು ಕೋಟಿಗಳು ಹಾಕಿದ್ಮೇಲೆ ಒಬ್ಬೊಬ್ಬರು ಮನುಷ್ಯರಾಗ್ತಾರೆ. ಸೊ ಇಂತಹ ಬ್ರಹ್ಮಾಂಡಗಳು ಎಷ್ಟೋ ಇದಾವೆ. ನಾವು ಎಷ್ಟು ಒಂದು ಬ್ರಹ್ಮಾಂಡದಲ್ಲಿ ನಾವು ಒಂದು ಅಣು ಅಷ್ಟೇ. ಸೊ ಅಂತಹ ಬ್ರಹ್ಮಾಂಡಗಳೇ ಭಗವಂತನ ಪಾಲಿಗೆ ಅಣು.
ಸೊ ಅಂದ್ರೆ ಭಗವಂತನ ಐಶ್ವರ್ಯವನ್ನು ಮತ್ತು ಭಗವಂತನ ಒಂದು ಒಂದು ಸೀಮೆ ಇಲ್ಲದ ಒಂದು ಅನಂತ ಒಂದು ಯಾಕೆ ಕರೀತಾರೆ ಅಂತ ನಮ್ಗೆ ಇದರಿಂದ ಒಂದು ಅಂದಾಜು ಸಿಗುತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾ ಇರುತ್ತೆ. ಸೊ ಈಗ ಒಂದು ಉದಾಹರಣೆಗೆ ಇದು ನೋಡೋದಂದ್ರೆ ಹೇಗಿದೆ ಅಂದ್ರೆ, ಸೊ ಈ ರೀತಿಯಾಗಿ ನಾವು ಇಲ್ಲೊಂದು ಚಿತ್ರವನ್ನು ನೋಡಬಹುದು. ಚಿತ್ರ ಕಾಣಿಸ್ತಾ ಇದೆ ಎಲ್ರಿಗೂ? ಇಲ್ಲ ಗುರುಜಿ, ಇಲ್ಲ, ಶೇರ್ ಮಾಡಿದ್ದೀನಲ್ಲ? ಕಾಣಿಸ್ತಾ ಇಲ್ಲ. ಇನ್ನೊಂದ್ಸರಿ ಶೇರ್ ಮಾಡ್ತೀನಿ. ಈಗ ಕಾಣಿಸ್ತಾ ಇದೆಯಾ? ಇವಾಗ ಬಂತು ಗುರುಜಿ. ಸೊ ಈ ರೀತಿಯಾಗಿ ಸ್ಟ್ರಕ್ಚರ್ ಆಫ್ ದಿ ಯೂನಿವರ್ಸ್ ಅಂದ್ರೆ ಒಂದು ಈ ಬ್ರಹ್ಮಾಂಡದ ಒಂದು ಏನಿದೆ ಒಂದು ಸ್ಟ್ರಕ್ಚರ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಭೂಮಂಡಲ, ಇದು ಇಲ್ಲಿವರೆಗೂ ಭೂಮಂಡಲ ಇದೆ. ಈ ಭೂಮಂಡಲದಲ್ಲಿ ನಾವು ಕೆಳಗಿನ ಲೋಕದಿಂದ ಹಿಡಿದು ಪಾತಾಳ ಲೋಕದಿಂದ ಹಿಡಿದು ಇಲ್ಲಿ ಪಾತಾಳ ಲೋಕಗಳು ಅತಲ ಸುತ್ತಲ ಎಲ್ಲ ಪಾತಾಳ ಲೋಕಗಳಿಂದ ಹಿಡಿದು ಸೊ ಇಲ್ಲಿವರೆಗೆ ಸತ್ಯಲೋಕದವರೆಗೂ ಬರ್ತವೆ. ಇಲ್ಲಿ ಸತ್ಯಲೋಕ ಕಾಣಿಸ್ತಾ ಇದೆಯಲ್ಲ, ಈ ಸತ್ಯಲೋಕ ಈ ಸತ್ಯಲೋಕದ ಉದ್ದಗಲ ಏನಿದೆ ಅಂದ್ರೆ 1,87,120 ಮೈಲಿಗಳಷ್ಟು ಉದ್ದಗಲ ಇದೆ ಅದು. ಸೊ ಅದರ ನಂತರ ನಮಗೆ ಈ 7 ಅಂಡಾಂತರಗಳು ಶುರುವಾಗ್ತವೆ. ಇದು ಫಸ್ಟ್ 4 ಮಿಲಿಯನ್ ಮೈಲ್ಸ್ ಇರುತ್ತೆ. ಅದು ನಂತರ ನೆಕ್ಸ್ಟ್ ಒಂದು 10 ಮಿಲಿಯನ್. ಮೊದಲನೇದೇನು ಭೂಮಿ, ಎರಡನೇದೇನು ಜಲ ಅಲ್ವಾ? ಸೊ ಜಲದ ನಂತರ ವಾಯು, ವಾಯು ನಂತರ ಬೆಂಕಿ. ಈ ರೀತಿಯಾಗಿ 10 ಪಟ್ಟು ಇದು ಮೇಲೆ ಹಾಕೊಂತ ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಬ್ರಹ್ಮಾಂಡಗಳನ್ನು ನೋಡ್ಬೋದು. ಅರ್ತ್, ವಾಟರ್, ಫೈರ್, ಏರ್, ಈಥರ್, ಎಗೋ. ಓಕೆ, ಈ ರೀತಿಯಾಗಿ ನಮ್ದು ನಡೀತಾ ಪ್ರಕೃತಿ. ಕೊನೆಯದಾಗಿ ಪ್ರಕೃತಿ. ಈ ರೀತಿಯಾಗಿ ಇಷ್ಟು ಲೇಯರ್ಸ್ ಹಾಕೊಂಡು ಹೋಗ್ತಾ ಇರುತ್ತೆ. ಮೊದಲನೇದು ಎರಡನೇದು ನೀರು, ಬೆಂಕಿ. ಪದರಗಳನ್ನು ಈ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಇಲ್ಲಿ? ಸೊ ಇದರಲ್ಲಿ ನಮ್ಮ ಭೂಮಂಡಲ ಒಂದು ಈ ರೀತಿಯಾಗಿ ಯಾವಾಗ ನಾವು ಭೂಮಂಡಲ ಅಂತ ಹೇಳ್ತೇವೆ, ಭೂಮಂಡಲ ಅಂದ್ರೆ ಏನು ಅಂದ್ರೆ ಭೂಮಿಗಳ ಮಂಡಲ ಅಂದ್ರೆ ಭೂಮಿಗಳ ಗುಂಪು ಅಂದ್ರೆ ಭೂಲೋಕ. ಅಂದ್ರೆ ಏನು? ನಮ್ಮ ಒಂದು ಭೂಮಿ ಅಲ್ಲ, ಲಕ್ಷಾಂತರ ಇದರಲ್ಲಿ ಬ್ರಹ್ಮಾಂಡಗಳಲ್ಲಿರುವ ಲಕ್ಷಾಂತರ ಕೋಟ್ಯಾಂತರ ಬ್ರಹ್ಮಾಂಡಗಳಲ್ಲಿರುವ ಕೋಟ್ಯಾಂತರ ಭೂಮಿಗಳನ್ನು ಸೇರಿಸಿ ಭೂಲೋಕ ಅಂತ ಕರೀಲಾಗುತ್ತೆ. ಸೊ ಅದರಲ್ಲಿ ನಮ್ಮದು ಆ ಭೂಲೋಕಗಳಲ್ಲಿ ಅಲ್ಲ, ಕೋಟ್ಯಾಂತರ ಭೂಲೋಕಗಳಲ್ಲಿ ನಮ್ದು ಒಂದು ಲೋಕ, ನಮ್ದು ಒಂದು ಭೂಮಿ ಅಷ್ಟೇ. ಸೊ ನಾವು ಎಷ್ಟು ಸಣ್ಣ ವ್ಯಕ್ತಿ, ಆ ಭೂಮಿಯಲ್ಲಿ ಎಷ್ಟು ಕೋಟಿ ಜನಗಳಿದಾರಲ್ವಾ? ಒಂದು 8 ಬಿಲಿಯನ್ 800 ಕೋಟಿ ಜನಗಳಿದ್ದಾರೆ. ಬರೀ ಜನಗಳೇ 800 ಕೋಟಿಗಳಿದ್ದಾರೆ. ಮತ್ತು ಪ್ರಾಣಿ, ಪಕ್ಷಿ ಮತ್ತು ಸರೀಸೃಪಗಳು ಇವೆಲ್ಲ ಸೇರಿಸಿದ್ರೆ ಕೋಟ್ಯಾಂತರ ಜೀವಿಗಳು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಕೋಟ್ಯಾಂತರ ಭೂಮಿಗಳಿರುವುದರಿಂದ ಎಷ್ಟು ಜನರು, ಎಷ್ಟು ಜೀವಿಗಳು ವಾಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಅಲ್ಪತೆಯನ್ನು ನಾವು ತಿಳ್ಕೊಳ್ಬಹುದು. ಭಗವಂತ ಎಷ್ಟು ವಿಶಾಲವಾಗಿದ್ದಾನೆ, ಎಷ್ಟು ಅನಂತವಾಗಿದ್ದಾನೆ ಎನ್ನುವುದು ನಾವು ಈ ಮೂಲಕವಾಗಿ ತಿಳ್ಕೋಬಹುದು. ಸೊ ಈ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮ ಸಂಹಿತೆ ಏನ್ ಹೇಳ್ತಾ ಇದ್ದಾರೆ? ಯಸ್ಮೈಕ ವಿಶ್ವಸಿತ ಕಾಲ ಮತಾವಲಂಬ್ಯ ಜೀವಂತಿ ಲೋಮ ವಿಲಜಾ ಜಗದಂಡನಾಥ ವಿಷ್ಣುರ್ ಮಹಾನ್ ಸ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಇಲ್ಲಿ ಭಗವಂತನ ಇದು ಮಹಾವಿಷ್ಣು ನಮಗೆ ಹೇಳ್ತಾ ಇದ್ದಾರೆ. ಮಹಾವಿಷ್ಣು ಭೌತಿಕ ಸೃಷ್ಟಿಯ ಮೂಲ. ಅವನು ಕಾರಣ ಸಾಗರದಲ್ಲಿ ಪವಡಿಸಿದ್ದಾನೆ. ಅದು ನಮ್ಗೆಲ್ಲ ಗೊತ್ತಿದೆ. ಕಾರಣೋದಕಶಾಹಿ ವಿಷ್ಣು ಅಂತ ಕರಿತೀವಿ ಮಹಾವಿಷ್ಣುನ. ಅವನು ಕಾರಣ ಸಾಗರದಲ್ಲಿ ಪವಡಿಸಿರುವನು. ಸೊ ಅವನು ಯಾವಾಗ ವಿಷ್ಣು ನಿದ್ರೆ ಮಾಡ್ತಾ ಅವನು ಯಾವಾಗ ಉಸಿರನ್ನು ಹೊರಗಡೆ ಬಿಡ್ತಾನೆ ಅಂದ್ರೆ ನಿಶ್ವಾಸ. ಸೊ ನಿಶ್ವಾಸದಲ್ಲಿ ಕೋಟಿಗಟ್ಟಲೆ ಬ್ರಹ್ಮಾಂಡಗಳು ಅದ್ರ ಮೂಗಿನಿಂದ ಹೊರಗಡೆ ಬರುತ್ತವೆ. ಕೋಟಿಗಟ್ಟಲೆ ಬ್ರಹ್ಮಾಂಡಗಳು ಹೊರಗಡೆ ಉದಯಿಸ್ತವೆ. ಮತ್ತು ಉಚ್ಛ್ವಾಸದಲ್ಲಿ ಇವೆಲ್ಲವೂ ಲಯವಾಗುತ್ತೆ. ಯಾವಾಗ ಭಗವಂತ ಮಹಾವಿಷ್ಣು ಉಸಿರನ್ನು ವಾಪಸ್ ತಗೊಳ್ತಾರೆ, ಈ ಬ್ರಹ್ಮಾಂಡಗಳೆಲ್ಲವೂ ಒಳಗಡೆ ಹೋಗ್ತವೆ. ಈ ವಿಜ್ಞಾನಿಗಳು ಬ್ಲ್ಯಾಕ್ ಹೋಲ್ ಅಂತ ಕರೀತಾರೆ. ಅದರಲ್ಲಿ ಎಲ್ಲವೂ ಒಳಗಡೆ
ಅದನ್ನು ಎಳ್ಕೊಂಡ್ಬಿಡುತ್ತದೆ, ಅಷ್ಟು ಗ್ರಾವಿಟೇಷನಲ್ ಪವರ್ ಇರುತ್ತೆ. ಸೊ ಅದು ಗ್ರಾವಿಟೇಷನಲ್ ಪವರ್ ಎಲ್ಲಿಂದ ಬರ್ತಾ ಇದೆ ಅನ್ನೋದಕ್ಕೆ ನಮಗೆ ಒಂದು ಅಂದಾಜು ಈ ಶ್ಲೋಕದಲ್ಲಿ ಸಿಗ್ತಾ ಇದೆ. ಸೊ ಯಾವಾಗ ಭಗವಂತ ಉಶ್ವಾಸ ಮಾಡ್ತಾನೆ ಅಂದ್ರೆ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾನೆ, ಎಲ್ಲಾ ಬ್ರಹ್ಮಾಂಡಗಳು ಅವನಲ್ಲಿ ಲೀನವಾಗಿ ಹೋಗುತ್ತವೆ. ಅದೇ ರೀತಿ ಈ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಈ ಭೂಮಿ ಗೀಮಿ ಎಲ್ಲಾನು ಈ ಬ್ರಹ್ಮಾಂಡ ಎಲ್ಲ ಬಿಗ್ ಬ್ಯಾಂಗ್ ಥಿಯರಿಯಿಂದ ಬಂದಿತ್ತು ಅಂತ ಹೇಳ್ತಾರೆ. ಸೊ ಆ ಬಿಗ್ ಬ್ಯಾಂಗ್ ಥಿಯರಿಯನ್ನು ನಾವಿಲ್ಲಿ ಅವ್ರಿನ್ನೂ ಬಿಗ್ ಬ್ಯಾಂಗ್ ಅಂತ ಸರಿಯಾಗಿ ಗೊತ್ತಿಲ್ಲ ಅವ್ರಿಗೆ ಹೆಂಗ್ ಬರ್ತಾ ಇದೆ ಅಂತ ಹೇಳಿ. ಸೊ ವಿಷ್ಣು ಯಾವಾಗ ಉಸಿರನ್ನು ಹೊರಗಡೆ ಬಿಡ್ತಾನೆ ಆವಾಗ ಕೋಟಿಗಟ್ಟಲೆ ಬ್ರಹ್ಮಾಂಡಗಳು ಉದಯಿಸುತ್ತವೆ. ಸೊ ಈ ಪ್ರತಿ ಬ್ರಹ್ಮಾಂಡದಲ್ಲೂ ಅತಲ ಪತಲ 14 ಲೋಕಗಳು ಇರ್ತವೆ. ಆ ಪ್ರತಿ ಒಂದು ಬ್ರಹ್ಮಾಂಡಕ್ಕೂ ಒಬ್ಬ ಬ್ರಹ್ಮನ್ ಇರ್ತಾನೆ. ಸೊ ನಮ್ಮ ಬ್ರಹ್ಮ ಚತುರ್ಮುಖಿ ಬ್ರಹ್ಮ. ಸೊ ನಮ್ಮ ಬ್ರಹ್ಮನಿಗೆ 50 ವರ್ಷ ಇವಾಗ, ಅಂದ್ರೆ ಇನ್ನೂ 50 ವರ್ಷ ಅವನು ಬದುಕ್ತಾನೆ ಅವನ ಇದರ ಪ್ರಕಾರ, ವಯಸ್ಸಿನ ಪ್ರಕಾರ. ಸೊ ಈ ಮಹಾವಿಷ್ಣುವು ಗೋವಿಂದನ ಸ್ವಾಂಶದ ಒಂದು ಅಂಶ. ಯಸ್ಯ ಕಲಾ ವಿಶೇಷ ಅಂದ್ಬಿಟ್ಟು ಇಲ್ಲಿ ಕಲಾ ಎಂದರೆ ವಿಷ್ಣುವಿನ ಸ್ವಾಂಶದ ಒಂದು ಸ್ವಾಂಶವನ್ನು ಸೂಚಿಸುತ್ತದೆ. ಸೊ ಅಂದ್ರೆ ವಿಷ್ಣುವಿನ ಗೋವಿಂದನ ಅಂಶದ ಒಂದು ಅಂಶ ಅಷ್ಟೇ ಇದು ಮಹಾವಿಷ್ಣು. ಕೃಷ್ಣ ಅಥವಾ ಗೋವಿಂದನಿಂದ ಬಲರಾಮನ ವಿಸ್ತರಣೆ ಆಗುತ್ತೆ. ಇದೆಲ್ಲ ನಾವು ಗೋಲೋಕ ಚಾರ್ಟಲ್ಲಿ ನೋಡಿದೀವಿ. ಬಲರಾಮನಿಂದ ಸಂಕರ್ಷಣವಾಗುತ್ತೆ, ಸಂಕರ್ಷಣ ಉದಯವಾಗುತ್ತೆ, ಸಂಕರ್ಷಣದಿಂದ ನಾರಾಯಣನ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ನಾರಾಯಣನಿಂದ 2ನೇ ಸಂಕರ್ಷಣ ಉದ್ಭವ ಆಗುತ್ತೆ, ಮತ್ತು 2ನೇ ಸಂಕರ್ಷಣದಿಂದ ಮಹಾವಿಷ್ಣುವಿನ ವಿಸ್ತರಣೆ ಆಗುತ್ತೆ. ಮಹಾವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣು. ಸೊ ಈ ರೀತಿಯಾಗಿ 3 ಪುರುಷಾವತಾರಗಳು ಉತ್ಪತ್ತಿ ಆಗುತ್ತೆ. ಈ ಕ್ಷೀರೋದಕಶಾಹಿ ವಿಷ್ಣುವು ಎಲ್ಲಾ ಬ್ರಹ್ಮಾಂಡಗಳನ್ನು ನಿಯಂತ್ರಿಸುತ್ತಾನೆ ಮತ್ತು ಎಲ್ಲ ಜೀವಿಗಳ ಹೃದಯದಲ್ಲಿ ಕ್ಷೀರೋದಕಶಾಹಿ ವಿಷ್ಣುವು ತನ್ನನ್ನು ಎಕ್ಸ್ಪೆನ್ಷನ್ ಮಾಡ್ಕೊಳ್ತಾನೆ. ಸೊ ಇದರಿಂದ ಎಷ್ಟು ಅನಂತ ಕೃಷ್ಣ ಭಗವಂತ ಎಷ್ಟು ಅನಂತ ಮತ್ತು ಅಪರಿಮಿತ ಎನ್ನುವುದು ಶಬ್ದದ ಒಂದು ಅರ್ಥವನ್ನು ನಮ್ಗೆ ಒಂದು ಅಂದಾಜು ಮಾಡಬಹುದು, ನೋಡಬಹುದಲ್ವಾ. ಸೊ ಈ ರೀತಿಯಾಗಿ ಈ ಸಪ್ತಬೀರ್ ದಶಗುಣೋತ್ತರೈರೈರ ಅಂಡಕೋಶ ಅಂದ್ರೆ ಭೂಮಿಯ ಮೊದಲನೇ ಹೊದಿಕೆ, ಭೂಮಿಯು ಮೊದಲನೇ ಹೊದಿಕೆ, 2ನೇದು ಜಲ, ಅಗ್ನಿ 3ನೇ ಹೊದಿಕೆ. ಇದನ್ನು ನಾವು ಈ ಚಾರ್ಟ್ ಅಲ್ಲಿ ನೋಡಿದ್ವಿ, ಯೋಗಿಷ್ಟೊತ್ತು ಈ ಚಾರ್ಟ್ ಅಲ್ಲಿ ನೋಡಿದ್ವಿ. ಭೂಮಿ ಮೊದಲನೇದು, ನಂತರ ಜಲ 2ನೇದು, ಬೆಂಕಿ 3ನೇದು ಅಂದ್ರೆ ಅಗ್ನಿ, ಏರ್ ಅಂದ್ರೆ ಗಾಳಿ 4ನೇದು, ನಂತರ ಈಥರ್ ಅಂದ್ರೆ ವಾಯು, ನಂತರ ಅಹಂಕಾರ, ಮಿಥ್ಯ ಅಹಂಕಾರ. ಇವೆಲ್ಲವೂ ಸೇರಿಸಿ ಈ ಏನಿದೆ ಪ್ರಕೃತಿಯ ಒಳಗಡೆ, ಪ್ರಕೃತಿಯ ಅಂಡದ ಒಳಗಡೆ ನಾವು ಸೇರ್ಕೊಂಡಿದ್ದೀವಿ. ಕಂಪ್ಲೀಟ್ ಪ್ರಕೃತಿ ಇದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಹೊದಿಕೆಯು ಹಿಂದಿನಕ್ಕಿಂತ 10 ಪಟ್ಟು ಬೃಹತ್ತಾದದಿಂದ 10 ಪಟ್ಟು ದಪ್ಪವಾದದ್ದು. ಹೀಗಾಗಿ ಪ್ರತಿಯೊಂದು ಬ್ರಹ್ಮಾಂಡವೂ ಕೂಡ, ಇದು ಒಂದು ಬ್ರಹ್ಮಾಂಡದ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೋಟ್ಯಾಂತರ ಬ್ರಹ್ಮಾಂಡಗಳಿದ್ದಾವೆ. ಸೊ ಈ ಸೈಂಟಿಸ್ಟ್ಗಳೆಲ್ಲನೂ ಬೇರೆ ಗ್ರಹದಲ್ಲಿ ಜೀವಿಗಳಿದ್ದಾವ ಅಂತ ಹುಡುಕಕ್ಕೆ ಹೋಗ್ತಾರೆ. ಶ್ರೀಲ ಪ್ರಭು ನಮ್ಮ ಇದರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ನಮ್ಮ ಯಾರು ಭಾಗವತಮಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಜೀವಿಗಳಿದ್ದಾವೆ, ಗಾಳಿಯಲ್ಲೂ ಜೀವಿಗಳಿದ್ದಾವೆ, ಬೆಂಕಿಯಲ್ಲೂ ಜೀವಿಗಳಿದ್ದಾವೆ, ನೀರುಗಳಲ್ಲೂ ಜೀವಿಗಳಿದ್ದಾವೆ. ಸೊ 84 ಲಕ್ಷ ರೀತಿಯ ಜೀವಿಗಳು ಈ ಎಲ್ಲಾ ಬ್ರಹ್ಮಾಂಡಗಳಲ್ಲಿ ಸೇರ್ಕೊಂಡಿವೆ. ಸೊ ಅದನ್ನ ಆಗ್ಲೇ ಕೊಟ್ಟಾಗಿದೆ. ಆದ್ರೆ ಸೈಂಟಿಸ್ಟ್ ನಾವು ರಿಸರ್ಚ್ ಮಾಡ್ತೀವಿ ಅಂದ್ಬಿಟ್ಟು ಜನಗಳ ದುಡ್ಡು, ಟ್ಯಾಕ್ಸ್ ಪೇಯರ್ ಅಂತ ಏನಾಗ್ತೀವಿ, ನೀವೆಲ್ಲ ತೆರಿಗೆ ಕೊಡುವ ದುಡ್ಡಿನಲ್ಲಿ ರಿಸರ್ಚ್ ಮಾಡ್ಕೊಂಡು ಅವ್ರು ಸಂಬಳ ತರ್ತಾರೆ. ನಂತರ ಏನೋ ಒಂದು ಥಿಯರಿ ಕೊಡ್ತಾರೆ, ಆಮೇಲೆ ಅದು ಆ ಸೈಂಟಿಸ್ಟ್ ಹೋದ್ಮೇಲೆ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ಅವ್ನು ಮಾಡಿದೆಲ್ಲ ತಪ್ಪು ಅಂತ ಇನ್ನೊಂದು ತಿಳಿ ಕೊಡ್ತಾನೆ. ಸೊ ಈ ರೀತಿಯಾಗಿ ನಡೀತಾ ಇರುತ್ತೆ. ಸೊ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ, ನಂದು ಎಷ್ಟು ಐಶ್ವರ್ಯ ಇದು. 10ನೇ ಅಧ್ಯಾಯ ಯಾರು ನೆನಪಿದ್ರೆ ಅದನ್ನ ವಿಭೂತಿ ಯೋಗ ಅಂತ ಕರಿತೀವಿ. 10ನೇ ಅಧ್ಯಾಯ ಭಗವಂತ. ಆ ವಿಭೂತಿ ಯೋಗದಲ್ಲಿ ಭಗವಂತ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ, 10ನೇ ಅಧ್ಯಾಯದ 42ನೇ ಶ್ಲೋಕದ ಕೊನೆಯ ಶ್ಲೋಕ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಶ್ವವ್ಯಾಹಮಿದಂ ಕೃತ್ಯಂ ಏಕಾಂಶೇನ ಸ್ಥಿತೋ ಜಗತ್. ಸೊ ಕೃಷ್ಣ ಅರ್ಜುನನ್ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲಾ ಸವಿಸ್ತಾರವಾದ ಜ್ಞಾನದ ಅಗತ್ಯವೇನಾದ್ರೂ ಏನಿದೆ, ನನ್ನ ಒಂದು ಅಂಶದಿಂದ ಇಷ್ಟು ಜಗತ್ತು ಆಗಿದೆ. ಆದ್ರಿಂದ ಭಗವಂತನನ್ನು ಅನಂತ ಎಂದು ಕರೀತಾರೆ. ಈ 42ನೇ ಶ್ಲೋಕದಲ್ಲಿ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಶ್ವವ್ಯಾಹಮಿದಂ ಕೃತ್ಸ್ನಮೇಕಾಂಶೇನ ಸ್ಥಿತೋ ಜಗತ್. ಸೊ ಪರಮಪ್ರಭುವು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸಿರುವುದರಿಂದ ಇಡೀ ಐಹಿಕ ವಿಶ್ವಗಳಲ್ಲಿ ಅವನ ಭಗವಂತನ ಪ್ರತಿನಿಧಿಗಳು, ಅಂದ್ರೆ ಎಲ್ಲ ಇಲ್ಲಿ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಭು ವಸ್ತುಗಳು ತಮ್ಮ ಪ್ರತ್ಯೇಕ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿರುತ್ತದೆ
ಎಂದು ತಿಳಿದುಕೊಳ್ಳಲು ಅರ್ಥವಿಲ್ಲ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಪರಮಾತ್ಮನಾಗಿ ಎಲ್ಲ ವಸ್ತುಗಳಲ್ಲಿ ಪ್ರವೇಶಿಸಿರುವುದರಿಂದ ಒಂದು ಬ್ರಹ್ಮನಿಂದ ಹಿಡಿದು ಅತ್ಯಂತ ಬೃಹತ್ತಾದ ಜೀವಿ ಬ್ರಹ್ಮ ಬ್ರಹ್ಮಾಂಡದ ಮೊದಲ ಜೀವಿ, ಅವನಿಂದ ಹಿಡಿದು ಈ ಸಣ್ಣ ಅದಕ್ಕೆ ಇರುವೆ 1-2 ತಿಂಗಳು 3 ತಿಂಗಳು ಬದುಕುತ್ತೆ, ಇನ್ನೂ ಕಡಿಮೆನೆ ಬದುಕುತ್ತೆ ಏನು, ಅಲ್ಲಿವರೆಗೂ ಒಂದು ಸಣ್ಣ ಕೀಟದವರೆಗೂ ಎಲ್ಲವೂ ಅಸ್ತಿತ್ವದಲ್ಲಿರುವುದಕ್ಕೆ ಮತ್ತು ಜೀವಿ ಇರುವುದಕ್ಕೆ ಪ್ರತಿಯೊಂದಕ್ಕೂ ಪ್ರಭು ಆ ಜೀವಿಯಲ್ಲಿ ಪ್ರವೇಶಿಸಿದ್ದಾನೆ ಮತ್ತು ಪಾಲಿಸುತ್ತಾನೆ ಎನ್ನುವುದೇ ಒಂದು ಪ್ರೂಫ್ ಅದಕ್ಕೆ. ಸೊ ಬ್ರಹ್ಮ ಮತ್ತು ಇದು ಯಾರಿಗಾದ್ರೂ ಎರಡನೇ ಒಂದು ಅಪರಾಧ ನೆನಪಿದೆಯಾ? ನಾಮಾಪರಾಧ, 10 ಅಪರಾಧಗಳಿದಾವಲ್ಲ, ಎರಡನೇ ಅಪರಾಧ ಏನು? ಹರೇ ಕೃಷ್ಣ. ಯಾರಿಗೂ ನೆನಪಿಲ್ವಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೇನೆ. ಬ್ರಹ್ಮ ಮತ್ತು ಶಿವನಂತ ದೇವತೆಗಳು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಾವ್ದು ಹೇಳಿ ಮತ್ತೆ? ಎರಡನೇ ಅಪರಾಧ, ನಾಮಾಪರಾಧದಲ್ಲಿ ಎರಡನೇದು ಭಗವಾನ್ ಶಿವ ಅಥವಾ ಬ್ರಹ್ಮ ದೇವರಂತಹ ದೇವತೆಗಳ ಹೆಸರುಗಳನ್ನು ವಿಷ್ಣುವಿನ ಹೆಸರಿನ ಸಮಾನ ಅಥವಾ ಸ್ವತಂತ್ರವೆಂದು ಪರಿಗಣಿಸಬಾರದು. ಕರೆಕ್ಟ್. ವೆರಿ ಗುಡ್. ಹರೇ ಕೃಷ್ಣ. ವೆರಿ ಗುಡ್. ಸೊ ಏಕೆಂದರೆ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಸಹ ಪರಮಪ್ರಭುವಿನ ಸಿರಿನ ಒಂದು ಭಾವದ ಪ್ರತಿನಿಧಿಗಳು ಮಾತ್ರ. ಅವರು ಒಂದು ಕಿಡಿ ಅಷ್ಟೇ, ಭಗವಂತನ ಒಂದು ಕಿಡಿ ಅಷ್ಟೇ. ಸೊ ಜನ್ಮ ತಳೆದ ಎಲ್ಲರಿಗೂ ಭಗವಂತನೇ ಮೂಲ, ಅವನಿಗಿಂತ ದೊಡ್ಡವರು ಇಲ್ಲ, ಅವನು ಅಸಮೌರ್ಧ್ವ ಅಂದರೆ ಅವನಿಗಿಂತ ಶ್ರೇಷ್ಠರು ಅಥವಾ ಸಮನಾದವರು ಯಾರೂ ಇಲ್ಲ. ಸೊ ಈ ಎರಡನೇ ಅಪರಾಧವನ್ನು ಇಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನ ದೇವತೆಗಳ ವರ್ಗದಲ್ಲಿ, ಅಥವಾ ಶ್ರೀಕೃಷ್ಣ ದೇವತೆ ಅಲ್ಲ, ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ. ಸೊ ಶ್ರೀಕೃಷ್ಣನನ್ನು ಇತರ ದೇವತೆಗಳ ಲೆಕ್ಕದಲ್ಲಿ ನಾವಿಟ್ರೆ ಅಂತ ಏನ್ ಮಾಡ್ತಾರೆ, ಅಂತಹ ಮನುಷ್ಯನು ಕೂಡಲೇ ನಾಸ್ತಿಕನಾಗುತ್ತಾನೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಯಾರಾದರೂ ಕೃಷ್ಣನ ಸಾಮರ್ಥ್ಯದ ಸಿರಿಗಳ ಮತ್ತು ವಿಸ್ತಾರಗಳು ಬೇರೆ ಬೇರೆ ವರ್ಗಗಳನ್ನು ಅಧ್ಯಯನ ಮಾಡಿದಲ್ಲಿ ನಿಸ್ಸಂದೇಹವಾಗಿ ಅವನು ಪ್ರಭು ಶ್ರೀಕೃಷ್ಣನ ಸ್ಥಾನವನ್ನು ಅರ್ಥಿ ಮಾಡಿಕೊಳ್ಳಬಹುದು. ಗೀತಾ ಮಾತಾಜಿ ಮ್ಯೂಟಲ್ಲಿರಿ ದಯವಿಟ್ಟು. ಸೊ ಅದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತರು ಏನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತಾರೆ. ಸೊ ಅದರಿಂದ ಪ್ರಬಲವಾದ ಸೂರ್ಯನು ಸಹ ತಮ್ಮ ಶಕ್ತಿಯನ್ನು ಕೃಷ್ಣನಿಂದನೇ ಪಡೆಯುತ್ತಾನೆ. ಅದರಿಂದ ಕೃಷ್ಣನ ಆಂಶಿಕ ವಿಸ್ತರಣೆಯು ಇಡೀ ಜಗತ್ತನ್ನು ಪಾಲಿಸುತ್ತದೆ ಅಂತ ಈ ಶ್ಲೋಕದಲ್ಲಿ ಭಕ್ತ ಹೇಳ್ತಾರೆ. ಅದನ್ನ ಇಲ್ಲಿ ರೆಫರೆನ್ಸ್ ಕೊಡಲಾಗಿದೆ. ಹರೇ ಕೃಷ್ಣ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಶ್ವಭಯಾಹಮಿದಂ ಕೃತ್ಯಂ ಏಕಾಂಶೇನ ಸ್ಥಿತೋ ಜಗತ್. ಆದ್ದರಿಂದ ಈ ಇಡೀ ಭೌತಿಕ ಜಗತ್ತೇ ಭಗವಂತನ ಶಕ್ತಿಯ 4ರಲ್ಲಿ 1 ಭಾಗ ಅಷ್ಟೇ. ಸೊ ಮತ್ತು ಇನ್ನು 3 ಭಾಗ ಏನಿದೆ, ಆ 3 ಭಾಗ ಆಧ್ಯಾತ್ಮಿಕ ಜಗತ್ತಿನಿದೆ. ಸೊ ಆಧ್ಯಾತ್ಮಿಕ ಜಗತ್ತು ಈ ಭೌತಿಕ ಜಗತ್ತಿಗಿಂತ 3 ಪಟ್ಟು ಹೆಚ್ಚು ದೊಡ್ಡದು. ಸೊ ಜೈಲ್ ಯಾವಾಗ್ಲೂ ಸಣ್ಣದೇ ಇರುತ್ತಲ್ವ ಊರಲ್ಲಿ, ಜೈಲ್ಗಿಂತ ದೊಡ್ಡದಾಗಿರುತ್ತೆ ಸಿಟಿ. ಸೊ ಚೆನ್ನಾಗಿರೋ ಸಿಟಿ, ನಾವೆಲ್ಲ ಇರೋದ್ರ ಸಿಟಿಯಲ್ಲಿ ಏನಿರುತ್ತೆ, ಊರಿನಲ್ಲಿ ಜೈಲ್ ಸಣ್ಣ ಪೋರ್ಷನ್ ಅಲ್ಲಿ ಇರುತ್ತೆ, ಮಿಕ್ಕಿದ್ದೆಲ್ಲ. ಸೊ ಈ ಆಧ್ಯಾತ್ಮಿಕ ಜಗತ್ತು ಏನಿದೆ, ಈ ಆಧ್ಯಾತ್ಮಿಕ ಜಗತ್ತು ಒಂದು ಫ್ರೀ ಜಾಗ ಇದ್ದಾಗೆ. ಸೊ ಮತ್ತೆ ನಾವು ಈ ಜೈಲ್ ಏನಿದೆ, ಇದು ಐಹಿಕ ಜಗತ್ತು. ಈ ಐಹಿಕ ಜಗತ್ತಿನಲ್ಲಿ ನಾವೆಲ್ಲರೂ ನಮ್ಮ ಒಂದು ನಾವು ಮಾಡಿರೋ ಕರ್ಮ ಫಲಗಳ ಫಲವಾಗಿ ಸಿಕ್ಕಿಕೊಂಡಿರ್ತೇವೆ. ಶ್ಲೋಕ 38 ನೋಡೋಣ. ಇಷಯತ್ರ ಶೋ ನರಪಶವೋ ಯೇ ಉಪಾಸತೆ ವಿಭೂತಿನ ಪರಂ ತ್ವಾಂ ತೇಷಾಮಾಶೀಷ ಈಶ ತದನು ವಿನಶ್ಯಂತಿ ಯಥಾ ರಾಜಕುಲಂ. ಹೇ ಪರಮೋನ್ನತನಾದ ಭಗವಂತನೇ, ಇಂದ್ರಿಯ ದೃಷ್ಟಿಗಾಗಿ ಹಾತೊರೆಯುವ ಬುದ್ಧಿಶೂನ್ಯರಾದ ಜನರು ನಾನಾ ದೇವತೆಗಳನ್ನು ಪೂಜಿಸುತ್ತಾರೆ. ಇಂತಹವರು ಮನುಷ್ಯ ರೂಪದ ಪಶುಗಳಿಗಿಂತ ಉತ್ತಮರೇನಲ್ಲ. ಪಾಶವಿ ಪ್ರವೃತ್ತಿಗಳ ಕಾರಣ ಈ ಜನ ನಿನ್ನ ಆರಾಧನೆಯಲ್ಲಿ ವಿಫಲರಾಗುತ್ತಾರೆ. ಬದಲಿಗೆ ಗಣನೆಗೆ ಬಾರದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ದೇವತೆಗಳು ನಿನ್ನ ಭವ್ಯತೆಯ ಸಣ್ಣ ಕಿಡಿಗಳಲ್ಲದೆ ಬೇರೇನಲ್ಲ. ಈ ಇಡೀ ಬ್ರಹ್ಮಾಂಡವು ಲಯವಾದಾಗ ಅಧಿಕಾರದಲ್ಲಿಲ್ಲದ ದೊರೆಯ ಉದಾತ್ತ ವ್ಯಕ್ತಿತ್ವದಂತೆ ದೇವತೆಗಳು ಅವರ ಕೊಟ್ಟ ವರಗಳು ಲಯವಾಗುತ್ತವೆ. ಇಲ್ಲಿ ಈ ಶ್ಲೋಕದಲ್ಲಿ ಏನು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಚಿತ್ರಕೇತು ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ,
ಇಂದ್ರಿಯ ತೃಷ್ಟಿಗಾಗಿ ಯಾರು ಹಾತೊರಿತಾ ಇದ್ದಾರೆ ಅವರು ಏನ್ ಮಾಡ್ತಾರೆ, ಅಂತಹ ಬುದ್ಧಿಹೀನರಾದ ಜನಗಳು ಏನ್ ಮಾಡ್ತಾರೆ, ದೇವತೆಗಳನ್ನು ಪೂಜಿಸುತ್ತಾರೆ. ಭಗವಂತ ಶ್ರೀಕೃಷ್ಣ ಕೂಡ ಭಗವದ್ಗೀತೆ ಹೇಳಿದಾನೆ, ಅವಿಧಿ ಪೂರ್ವಕಂ ಅಂತ ಭಗವಂತ ಹೇಳಿದಾನೆ. ದೇವತೆಗಳನ್ನು ಅವಿಧಿ ಪೂರ್ವಕವಾಗಿ ಮಾಡ್ತಾರೆ, ಅಂದ್ರೆ ತಪ್ಪಾಗಿ ದೇವತೆಗಳನ್ನು ಮಾಡ್ತಾರೆ. ದೇವತೆಗಳನ್ನು ಪೂಜೆ ಮಾಡಿ ಏನ್ ಕೇಳಬೇಕು ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಕೇಳ್ತಾರೆ. ಅದು ಏನ್ ಕೇಳಬೇಕು, ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ಕೇಳಬೇಕು. ಮತ್ತು ಅದನ್ನು ಬಿಟ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ನನಗೆ ಅದು ಕೊಡು ಇದು ಕೊಡು ಅನ್ನೋ ಒಂದು ಲಾಟ್ರಿ, ಒಂದು ತರಕಾರಿ ಲಿಸ್ಟ್ ತರ ಇಟ್ಕೊಂಡು ಹೋಗ್ಬಿಡ್ತಾರೆ. ಬದನೆಕಾಯಿ, ಸೌತೆಕಾಯಿ, ನಂಗೆ ಬದನೆಕಾಯಿ ಕೊಡು, ಸೌತೆಕಾಯಿ ಕೊಡು, ಈರುಳ್ಳಿ ಕೊಡು, ಬಟಾಟೆ ಕೊಡು ಅಂದ್ಬಿಟ್ಟು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಒಂದು ಅವಿಧಿ ಪೂರ್ವಕ ದೇವತೆಗಳನ್ನು ಪೂಜಿಸ್ತಾರೆ. ಸೊ ಆದರೆ ಆ ವಸ್ತುಗಳನ್ನು ಕೂಡ ದೇವತೆಗಳು ಭಗವಂತನ ಒಂದು ಪರ್ಮಿಷನ್ ಇಲ್ಲದೆ ಕೊಡೋಕ್ಕಾಗತ್ತಿಲ್ಲ. ಅವರು ಕೂಡ ಭಗವಂತನ ಪರ್ಮಿಷನ್ ಮೂಲಕವೇ ಕೊಡ್ತಾರೆ. ಆದರೆ ಅದೇ ವಸ್ತುಗಳನ್ನ ನಾವು ಭಗವಂತನಲ್ಲೂ ಪ್ರಾರ್ಥನೆ ಮಾಡಿ ಬೇಡ್ಕೋಬಹುದು. ಅದು ಭಗವಂತ ಕೊಡ್ತಾನೆ. ಆದ್ರೆ ಭಗವಂತ ನೋಡ್ತಾನೆ, ಈ ಮನುಷ್ಯನಿಗೆ ಕೊಡ್ಬೋದಾ ಈ ವರವನ್ನು, ಇಲ್ಲ ಕೊಡಬಾರ್ದಾ ಅಂದ್ಬಿಟ್ಟು. ಸೊ ಆದ್ರೆ ದೇವತೆಗಳು ಅದು ನೋಡೋದಿಲ್ಲ. ಸೊ ದೇವತೆಗಳು ಏನ್ ಮಾಡ್ತಾರೆ, ನೀವು ಆ ದೇವತೆಗಳು ಅವರು ಕರ್ಮಕಾಂಡಗಳಿಗೆ ಬದ್ಧರಾಗಿರುತ್ತಾರೆ. ಸೊ ವೇದಗಳಲ್ಲಿ ಏನ್ ಬರೆದಿರ್ತಾರೆ ಅದ್ರ ಪ್ರಕಾರ ನೀವು ಪೂಜೆಗಳನ್ನು ಮಾಡಿದ್ರೆ ಅವರಿಗೆ ನಿಮಗೆ ಆ ವರಗಳನ್ನು ಕೊಡ್ಲೇಬೇಕಾಗತ್ತೆ, ಆ ಒಂದು ಐಹಿಕ ವರಗಳನ್ನು ಕೊಡ್ಲೇಬೇಕಾಗತ್ತೆ. ಸೊ ಆದರೆ ಅಂತಹ ಐಹಿಕ ವರಗಳ ಎಷ್ಟು ದಿವಸ ಇರುತ್ತೆ ಅಂದ್ರೆ, ಆ ಐಹಿಕ ವರಗಳು ನಾವು ಸಾಯುವವರೆಗೂ ಇರ್ತವೆ, ಇಲ್ಲ ದೇವತೆಗಳು ಸಾಯುವವರೆಗೂ ಇರ್ತವೆ. ಯಾಕಂದ್ರೆ ದೇವತೆಗಳಿಗೂ ಸಾವು ಇದೆ ಅಲ್ವಾ. ಈ ಬ್ರಹ್ಮಾಂಡ ಲಯವಾದಾಗ ಏನಾಗುತ್ತೆ, ಸೊ ಎಲ್ಲ ದೇವತೆಗಳಿಗೂ ಹೊರಟೋಗ್ತಾರೆ. ಆವಾಗ ಆ ದೇವತೆಗಳು ಕೊಟ್ಟಿರುವ ಶಕ್ತಿಗಳು ಕೂಡ ಆ ದೇವತೆಗಳೊಂದಿಗೆ ಹೊರಟೋಗ್ಬಿಡ್ತವೆ. ಸೊ ನಮಗೆ ಈ ಜೀವನದಲ್ಲಿ ಮಾತ್ರ ಅದು ಯೂಸ್ ಆಗುತ್ತೆ, ಮುಂದಿನ ಜೀವನದಲ್ಲಿ ಅದು ಏನು ಯೂಸ್ ಆಗುದಿಲ್ಲ. ಈ ಜೀವನದಲ್ಲೂ ಕೂಡ ನಾವು ಮಾಡಿರೋ ಕರ್ಮಗಳ ಪ್ರಕಾರವನ್ನೇ, ನಾವು ಮಾಡಿರೋ ಕರ್ಮಗಳನ್ನು ಯಾವ ದೇವತೆಗಳು ಕೂಡ ಒಂದು ಓವರ್ ರೂಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕರ್ಮ ಫಲಗಳನ್ನು ನಾವು ಅನುಭವಿಸಲೇಬೇಕು. ಏನಾಗುತ್ತೆ ಅಂದ್ರೆ ಅದನ್ನ ಸ್ವಲ್ಪ ಇವತ್ತು ಬದಲು ನಾಳೆ ಸಿಗುತ್ತೆ, ಅಂದ್ರೆ ಈ ಜನ್ಮದ ಬದಲು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೇವೆ, ಅದನ್ನ ಅನುಭವಿಸಲೇಬೇಕು. ಅದಕ್ಕೆ ಕರ್ಮದ ಒಂದು ಏನಿದೆ, ಕರ್ಮದ ರೂಲ್ಸ್ ಏನಿದೆ, ಪ್ರಕೃತಿಯ ನಿಯಮಗಳೇನಿದ್ದೇವೆ ಅವು ಬಹಳ ಒಂದು ಕಷ್ಟಕರವಾದ ನಿಯಮಗಳು, ಬಹಳ ಸ್ಟ್ರಿಕ್ಟ್ ಅವು. ಸೊ ಅವುಗಳನ್ನು ನಾವು ನಮ್ಮ ಕರ್ಮಗಳ ಒಂದು ಫಲಗಳೇನಿದೆ, ಅದು ಒಳ್ಳೆಯ ಕರ್ಮ ಇರ್ಬೋದು ಅಥವಾ ಕೆಟ್ಟ ಕರ್ಮಗಳಿರ್ಬೋದು, ನಾವು ಅನುಭವಿಸಲೇಬೇಕು. ಈ ಪೂಜೆಗಳನ್ನು ಮಾಡುವುದರಿಂದ ಅವಿಧಿ ಪೂರ್ವಕ ಅಂತ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಾವು ದೇವತೆಗಳನ್ನು ಅವಿಧಿ ಪೂರ್ವಕವೇ ಅಂದ್ರೆ ಸರಿಯಾಗಿ ತಪ್ಪಾದ ದಾರಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡು ತಪ್ಪಾಗಿ ಪೂಜೆ ಮಾಡ್ತಾ ಇದೀವಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ಸೊ ಯಾರು ಒಂದು ಗೌರ್ಮೆಂಟ್ನ ಒಂದು ಇದರಲ್ಲಿ ಇರ್ತಾರೆ, ಅಧಿಕಾರ ಇರ್ಬೋದು, ಗೌರ್ಮೆಂಟ್ ಇರ್ತಾರೆ, ಸೊ ದೊರೆ ಇರ್ಬೋದು, ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಇರ್ತಾರೆ. ಸೊ ಆ ಗೌರ್ಮೆಂಟಿನ ಒಂದು ಇದರಲ್ಲಿ ಏನಿರ್ತಾರೆ, ಒಂದು ಅವರ ಒಂದು ಕಂಟ್ರೋಲ್ ಅಲ್ಲಿ ಏನಿರ್ತಾರೆ, ಅವರಿಂದ ಬರುವ ಒಂದು ಸಂಬಳ ತಗೊಂಡಿರ್ತಾರೆ. ಸೊ ಯಾವಾಗ ಗೌರ್ಮೆಂಟ್ ಹೊರಟೋಗ್ಬಿಡುತ್ತೆ, ಆ ಅಧಿಕಾರಿ MLA MP ಹೊರಟೋಗ್ಬಿಡ್ತಾರೆ, ಆ ಅಧಿಕಾರ ಅಂತಹ ಒಂದು ಅಧಿಕಾರಿ ಏನಿಲ್ಲ ಅಂದ್ರೆ, ಸೊ ನಮ್ಗೇನಾಗುತ್ತೆ, ಅವರು ಕೊಟ್ಟಿರುವ ಒಂದು ಭರವಸೆಗಳೇನಿದೆ ಅವೆಲ್ಲ ಆ ಭರವಸೆಗಳೆಲ್ಲ ಹೊರಟೋಗ್ತವೆ. ಸೊ ಇನ್ನೊಬ್ಬ ದೊರೆ ಬರ್ತಾನೆ, ಅಂದ್ರೆ ಇನ್ನೊಬ್ಬ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಬರ್ತಾನೆ, ಇವ್ರು ಮಾಡಿದ್ದೆಲ್ಲ ಹಿಂದ್ಗಡೆ ತಗೋತಾರೆ, ಅವ್ರದ್ದೇ ಒಂದು ಹೊಸ ಸ್ಕೀಮ್ ತೆಗಿತಾರೆ. ಸೊ ಹಾಗಾಗಿ ನೀವು ಅವರನ್ನು ಪ್ರಾರ್ಥನೆ ಮಾಡಿದ್ರೆ, ಇದು ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ರು ಕೂಡ ನಮಗೆ ಅದೇ ರೀತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವದ್ಗೀತೆ 7:20 ಏನ್ ಹೇಳ್ತಾ ಇದೆ, ಭಗವದ್ಗೀತೆ ಏನ್ ಹೇಳಿದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳಿದಾನೆ, ಕಾಮೈಸ್ತೈತೈ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿಗೆಯೋ ಅಂತಹವರು ದೇವತೆಗಳಲ್ಲಿ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸುತ್ತಾರೆ. ಇಲ್ಲೂ ಕೂಡ ತಮ್ಮ ಸ್ವಭಾವಗಳಿಗೆ ಅನುಗುಣವಾದ್ರೆ 3 ರೀತಿಯ ಒಂದು ಸ್ವಭಾವಗಳು ಅಲ್ವಾ, ಸತ್ವ ರಜಸ್ ತಮಸ್ ಗುಣಗಳಿದಾವಲ್ಲ. ಸೊ ಅದರ ಪ್ರಕಾರವಾಗಿ ನಾವು ವರಗಳನ್ನು ಬೇಡ್ತೇವೆ ದೇವರಲ್ಲಿ. ನಾವು ಸತ್ವ ಗುಣಗಳಿದ್ದರೆ ಸತ್ವ ಗುಣಗಳ ಅನುಸಾರವಾಗಿ ನಾವು ವರಗಳನ್ನು ಬೇಡ್ತೇವೆ, ಮತ್ತು ಸತ್ವ ಮತ್ತು ರಜಸ್ ಮತ್ತು ತಮಸ ಗುಣಗಳಿದ್ದರೆ ನಾವು ಆ ರೀತಿಯಾಗಿ ನಾವು ವರಗಳನ್ನು ಬೇಡ್ಕೋತೇವೆ ದೇವರಲ್ಲಿ. ಮತ್ತು ಅವರನ್ನು ನಮ್ಮ ಬುದ್ಧಿಶಕ್ತಿಗೆ ಅನುಸಾರವಾಗಿ ಪೂಜೆ ಮಾಡ್ತೇವೆ. ವೇದಗಳಲ್ಲಿ ಹೇಗೆ ಬರ್ದಿದೆಯೋ ಆಗ ಅಲ್ಲ, ನಮ್ಮ ಬುದ್ಧಿಶಕ್ತಿಗೆ ನಮ್ಮದೇ ಒಂದು ಪೂಜಾ ವಿಧಾನವನ್ನು ಇನ್ವೆಂಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಈ ದೇವತೆಗಳ ಪೂಜೆಗಳನ್ನು ಮಾಡ್ತೇವೆ. ಸೊ ಅದರಿಂದ ಐಹಿಕ ಕಶ್ಮಲವು ಸಂಪೂರ್ಣವಾಗಿ ತೊಳೆದು ಹೋಗುವವರೆಗೂ ಸ್ವಭಾವದಿಂದ ಇವರು ಭಕ್ತರಲ್ಲ. ಅವರು ಐಹಿಕ ಬಯಕೆಗಳೆಂದು ಪರಮಪ್ರಭುವಿನ ಬಳಿ ಸಾರುವವರೆಗೂ, ಕೃಷ್ಣನ ಬಳಿಗೆ ಸಾಗುವವರೆಗೂ
ಹೊರ ಪ್ರಕೃತಿಯಿಂದ ಅಷ್ಟಾಗಿ ಆಕರ್ಷಿತರಾಗುವುದಿಲ್ಲ. ಏಕೆಂದರೆ ಸರಿಯಾದ ಗುರಿಯನ್ನು ಸಮೀಪಿಸುತ್ತಲೇ ಶೀಘ್ರವಾಗಿ ಅವರು ಎಲ್ಲ ಹೀಗೆ ಇದು ಭಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಸ್ಥಿತಿಯಲ್ಲಿದ್ದರೂ ಆ ಭಕ್ತನು ವಾಸುದೇವನಿಗೆ ಶರಣಾಗತನಾಗಿ ಅವನನ್ನು ಪೂಜಿಸಬೇಕು ಎಂದು ಶ್ರೀಮದ್ ಭಾಗವತದಲ್ಲಿ ಸಲಹೆ ಮಾಡಿದೆ. ಶ್ರೀಮದ್ ಭಾಗವತದಲ್ಲಿ 2.3 ಏನ್ ಹೇಳಿದೆ ಅಂದ್ರೆ, ಅಕಾಮಃ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರವಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಮ್ಮ ಆಧ್ಯಾತ್ಮಿಕ ಅರಿವನ್ನು ಕಳೆದುಕೊಂಡ ಬುದ್ಧಿಶಾಲಿಗಳಲ್ಲದ ವ್ಯಕ್ತಿಗಳು ಏನ್ ಮಾಡ್ತಾರೆ, ಐಹಿಕ ಬಯಕೆಗಳ ಶೀಘ್ರ ಪೂರೈಕೆಗಾಗಿ ದೇವತೆಗಳ ಆಶ್ರಯ ಪಡೆಯುತ್ತಾರೆ. ಸಾಮಾನ್ಯವಾಗಿ ಇಂತಹವರು ಭಗವಂತನ ಬಳಿಗೆ ಹೋಗುವುದಿಲ್ಲ, ದೇವೋತ್ತಮ ಪರಪುರುಷನಾದ ಕೃಷ್ಣನ ಬಳಿಗೆ ಹೋಗುವುದಿಲ್ಲ. ಏಕೆಂದರೆ ಅವರು ಕೆಳಮಟ್ಟದ ಪ್ರಕೃತಿ ಗುಣಗಳಿದ್ದಾರೆ. ಅದೇ ಈಗ ನಾವು ಡಿಸ್ಕಸ್ ಮಾಡ್ದಂಗೆ ರಜಸ್ಸು ಮತ್ತು ತಮಸ್ಸು ಗುಣಗಳು ಇರ್ತಾರೆ. ಅವರಿಂದ ಅವ್ರು ಏನ್ ಮಾಡ್ತಾರೆ, ಆ ಗುಣಗಳಿಗೆ ಅನುಗುಣವಾದ ವರಗಳನ್ನು ಬೇಡ್ತಾರೆ. ಸೊ ಈಗ ಹಿರಣ್ಯಕಶಿಪು ತಪಸ್ ಮಾಡಿ ಏನ್ ಕೇಳ್ಕೊಂಡ, ಅವನು ತಮಸ್ಸು ಗುಣದಲ್ಲಿದ್ದ. ತಮಸ್ಸು ಗುಣಕ್ಕೆ ಅನುಸಾರವಾಗಿ ನನ್ಗೆ ಇಷ್ಟು ಆಯುಸ್ ಇರಬೇಕು, ಯಾರು ನನ್ನ ಸಾಯಿಸಬಾರದು ಅಂತ ಬೇಡ್ಕೊಂಡ. ಆ ತರ ವರವನ್ನು ತೆಗೆದುಕೊಂಡ. ಸೊ ಅದೇ ರೀತಿ ರಾವಣಾಸುರನು ತನ್ನ ರಜಸ್ಸು ತಮಸ್ಸು ಗುಣಗಳಿದ್ದುಕೊಂಡು ಅವನ ರಾಕ್ಷಸ ಗುಣದಲ್ಲಿದ್ದ. ಸೊ ಅದರಿಂದ ರಾಕ್ಷಸ ಗುಣಗಳ ಒಂದು ಇದನ್ನು ಬೇಡ್ಕೊಂಡ. ಆದ್ರೆ ನಮ್ಮ ಧ್ರುವ ಮಹಾರಾಜರು ಏನ್ ಬೇಡ್ಕೊಂಡ್ರು, ಅಯ್ಯೋ ನನಗೆ ರಾಜ್ಯ ಬೇಕು ಅಂತ ಬಂದಿದ್ದೆ, ಆದ್ರೆ ಇವಾಗ ನನ್ನ ಮನಸ್ಸು ಶುಚಿವಾಗಿದೆ, ನಿನ್ನ ಪಾದಕಮಲಗಳ ಸೇವೆ ಬಿನ ನನಗೆ ಇನ್ನೇನು ಬೇಕಿಲ್ಲ ಅಂತ ಹೇಳಿದ್ರೆ ಅವರು ಶುದ್ಧ ಸತ್ವದಲ್ಲಿ ಹೋಗಿದ್ರು. ಸೊ ಅದರಿಂದ ನಮ್ಮ ಪ್ರಕೃತಿಯ ಯಾವ ಗುಣದಲ್ಲಿ ಇರ್ತೀವಿ ಅದರ ಪ್ರಕಾರ ನಾವು ವರಗಳನ್ನು ಬೇಡ್ತೇವೆ. ಸೊ ನಾವು ಇಲ್ಲಿ ಭಗವಂತ ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಪ್ರಕೃತಿ ಗುಣದ ಕೆಳಮಟ್ಟದ ಗುಣಗಳಲ್ಲಿ ಇರ್ತಾರೆ, ರಜಸ್ಸು ಮತ್ತು ತಮಸ್ಸುಗಳ ಗುಣಗಳಲ್ಲಿ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಆಧ್ಯಾತ್ಮಿಕ ಅರಿವನ್ನು ಕಳೆದುಕೊಂಡಿರ್ತಾರೆ. ಮತ್ತು ಅವ್ರೇನ್ ಮಾಡ್ತಾರೆ, ಐಹಿಕ ಬಯಕೆಗಳ ಪೂರೈಕೆಗಾಗಿ ದೇವತೆಗಳ ಆಶ್ರಯವನ್ನು ಪಡೆಯುತ್ತಾರೆ. ಸೊ ಅದರಿಂದ ಏನ್ ಮಾಡ್ತಾರೆ, ಅವರು ವಿವಿಧ ದೇವತೆಗಳನ್ನು ಪೂಜಿಸುತ್ತಾರೆ. ಸೊ ಮತ್ತು ಆ ಪೂಜೆಯ ಹಲವು ನಿಯಮಗಳನ್ನು ಅನುಭವಿಸಿ ತೃಪ್ತರಾಗುತ್ತಾರೆ. ಸೊ ವೈದಿಕ ಸಾಹಿತ್ಯದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವತೆಗಳಂದ್ರೆ ವೇದಗಳಲ್ಲಿ ಹೇಳಿದೆ. ಉದಾಹರಣೆಗೆ ರೋಗಿ ಸೂರ್ಯನನ್ನು ಪೂಜಿಸಬೇಕು, ಮತ್ತೆ ಒಳ್ಳೆಯ ಹೆಂಡತಿ ಬೇಕಂದ್ರೆ ಕಾತ್ಯಾಯಿನಿಯನ್ನು ಪೂಜಿಸಬೇಕು, ಒಳ್ಳೆಯ ಗಂಡ ಬೇಕಂದ್ರೆ ಶಿವನನ್ನು ಪೂಜಿಸಬೇಕು. ಈ ರೀತಿಯಾಗಿ ಅನೇಕ ಒಂದು ವಿಧಿಗಳನ್ನು ಹೇಳಿದಾಗಿದೆ. ಅದರಿಂದ ಅವರೆಲ್ಲರೂ ಅವ್ರು ಏನ್ ಮಾಡ್ತಾರೆ, ಅದೇ ರೀತಿಯಾಗಿ ಮಾಡ್ತಾರೆ. ಸೊ ಭಕ್ತ ಆದ್ರೆ ಏನ್ ಮಾಡ್ತಾನೆ, ಅವನು ಐಹಿಕ ಅಗತ್ಯಗಳನ್ನು ಪೂರೈಸಲು ದೇವತೆಗಳಿಗೆ ಹೋಗುವುದೇ ಇಲ್ಲ. ಅವನು ಭಗವಂತ ಏನ್ ಕೊಡ್ತಾನ ಅದರಲ್ಲೇ ತೃಪ್ತನಾಗಿರ್ತಾನೆ. ಸೊ ಅದರಿಂದ ಇಲ್ಲಿ ಏನ್ ಹೇಳ್ತಾರೆ, ದೇವತೆಗಳನ್ನು ಪೂಜಿಸುವವರಿಗೆ ಅವ್ರು ಏನ್ ಮಾಡ್ತಾರೆ, ದೇವತೆಗಳು ಲಯ ಹೊಂದಿದಾಗ ಅವರು ಕೂಡ ಬುದ್ಧಿಹೀನರಿಗೆ ಕೊಟ್ಟ ವರಗಳು ಕೂಡ ಲಯವಾಗುತ್ತೆ. ಆದ್ದರಿಂದ ಭಕ್ತನಾದವನು ದೇವತೆಗಳನ್ನು ಪೂಜಿಸಿ ಪ್ರಾಪಂಚಿಕ ವಸ್ತುಗಳ ಸಂಪತ್ತುಗಳನ್ನು ಅಪೇಕ್ಷಿಸಬಾರದು. ನಾವು ದೇವತೆಗಳನ್ನು ಪೂಜಿಸುವುದರಲ್ಲಿ ತಪ್ಪೇನಿಲ್ಲ. ಅದ ದೇವತೆಗಳನ್ನು ನಾವು ಗೌರವ ಕೊಡ್ಲೇಬೇಕು. ಮತ್ತು ಅವರ ಒಂದು ಏನಿದೆ, ಅವರು ಆ ಪೊಸಿಷನ್ ಅಲ್ಲಿ ಏನಿದ್ದಾರೆ, ಆ ಪೊಸಿಷನ್ ಏನ್ ಗೌರವ ಇದೋ ಅದನ್ನ ನಾವು ಕೊಡ್ಲೇಬೇಕು. ಮತ್ತು ದೇವತೆಗಳನ್ನು ಕೂಡ ಪೂಜಿಸ್ಬೇಕು. ಆದ್ರೆ ನಾವು ಬೇಡ್ಕೊಳ್ಳೋದು ಏನು, ಆ ಬೇಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾ ಇದೀವಿ. ಏನ್ ಬೇಡ್ಕೋಬೇಕು ನಾವು, ಕೃಷ್ಣನ ಪಾದಕಮಲಗಳಲ್ಲಿ ನಮ್ಮ ಮನಸ್ಸು ನೆಲೆಸಿರಲಿ ಅನ್ನುವ ಅನುಗ್ರಹವನ್ನು ಬೇಡ್ಕೊಳ್ಬೇಕೆ ಹೊರತು ನಾವು ಬೇಡ್ಕೊಳ್ಳೋದೇನು ಪುತ್ರಂ ದೇಹಿ, ಧನಂ ದೇಹಿ, ಈ ರೀತಿಯ ಗ್ರಹಂ ದೇವಿ, ಕಾರ್ ದೇಹಿ, ಈ ರೀತಿಯಾಗಿ ಬೇಡ್ಕೋತೇವೆ ನಾವು. ಆದ್ರಿಂದ ಇದಕ್ಕೆ ಪ್ರತಿಯಾಗಿ ಭಗವಂತನ ಸೇವೆಯಲ್ಲಿ ಇರ್ತಾರಾದ್ರೆ ಅವನು ನಮ್ಮ ಎಲ್ಲ ಅಪೇಕ್ಷೆಗಳನ್ನ ಭಗವಂತನ ಈಡೇರಿಸವನು. ಅಕಾಮಃ ಸರ್ವಕಾಮೋ ವಾಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಏನ ಯತಃ ಪುರುಷ ಪರಂ. ಸೊ ಆದ್ರಿಂದ ಇದನ್ನು ಯಾರು ಮಾಡೋದಿಲ್ವೋ ಅವರು ಏನ್ ಮಾಡ್ತಾರೆ, ಮನುಷ್ಯ ರೂಪವನ್ನು ಹೊಂದಿದ್ರು ಕೂಡ ಅವರನ್ನು ನರಪಶು ಅಂತ ಕರೆಯಲಾಗುತ್ತೆ, ಅಥವಾ ದ್ವಿಪಾದ ಪಶು. ದ್ವಿಪಾಶ ಅಂದ್ರೆ ಎರಡು ಕಾಲುಗಳು, ದ್ವಿ ಅಂದ್ರೆ ಎರಡು ಪಾದ ಅಂದ್ರೆ ಕಾಲು, ದ್ವಿಪಾದ ಎರಡು ಕಾಲಿರುವ ಪಶುಗಳು ಅಂತ ಕರೀತಾರೆ. ಸೊ ಆದ್ರಿಂದ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲವೋ ಅಂತಹ ಮನುಷ್ಯರಿಗೆ ನರಪಶು ಎಂದು ಕರೆಯಲಾಗಿದೆ. ಸೊ ಹರೇ ಕೃಷ್ಣ. ಇಲ್ಲಿಗೆ ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಯಾವ್ದಾರ ಪ್ರಶ್ನೆ ಇದೆಯಾ? ಮುಂದಿನ ವಾರ ಕೂಡ 3 ಗಂಟೆಗೆ ಕ್ಲಾಸ್ ಇರುತ್ತೆ, ನೆನಪಿಟ್ಕೊಳ್ಳಿ. ಬಹುಶಃ ಮುಂದಿನ 2 ವಾರ 3 ಗಂಟೆಗೆ ಕ್ಲಾಸ್ ಇರುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.
ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ.